योऽन्तप्रविश्य मम वाचमिमां च प्रसुप्तां सञ्जीवयत किल शक्तिधर स्वदाम्ना अन्यञ्च हस्तचरणश्रवणत्वगादीन् प्राणन्नमो भगवते पुरुषाय तुभ्यं मूकाम्बिका कृपालोकात् आकाङ्क्षिकफलप्रद मूकान् कर्तमे शत्रुम् ಏಕಾಂತಿಕ ಜನಪ್ರಿಯ ಈಗ ಏನಿದೆ ಮೂಜಿನಾಲ್ ಸತಿ ಬರ್ತಾ ಇದೆ ಈಗ ಇನ್ನು ಬಹುಶಃ 4ನೇ ಸರ್ತಿಯದಾದನ ಮೂಜನೇ ಸತ್ಯ 4ನೇ ಸರ್ತಿಯದಾದನ ಮಸ್ತ್ ಖುಷಿಯಾಗಿ ಈ ಕ್ಷೇತ್ರ ನನ್ನ ಎಡೆಯಾವದ ಬಣದ ಪ್ರಪ್ರಥಮವಾದ ದೇವರ ಹಂಚಿ ಮೂಕಾಂಬಿಕೆಯ ಪ್ರಾರ್ಥನೆ ಮಾಡಿದ್ವಿ. ಕೋಲದ ಪೂರ್ತಿಗಾಲ ಪಾತೆರ್ನ ಪೂರ್ತತ್ತೆ ಎಂದು ಅದೆಲ್ಲ ಮಸ್ತ್ ಏನನ್ನೇ ಮಸ್ತ್ ಪ್ರೀತಿ ಲೇದಿರು ಮಸ್ತ್ ಖುಷಿಯಾಗಿ ಇನ್ನೋಸೆಂಟ್ ಮನಸ್ಸು ಮುಗ್ಧ ಮನಸ್ಸು ಆ ಮುಗ್ಧ ಮನಸ್ಸಿಗೆ ತಕ್ಕ ದೇವರು ಫಲದ ಕೊಟ್ಟರು. ನಮಕ್ ದೇವರನ್ನ ಕೈತಲ್ಲಿ ಪೋಡು ನನ್ನ ಮುಗ್ಧತೆ ಭಾರಿ ಮುಖ್ಯ, ಅತ್ಯಂತ ಪ್ರಾಮುಖ್ಯವಾಗಿ ನೆನ್ಸಿತ್ತು ನಾವು ಮುಗ್ಧತೆ ದೇವರ ಪೋಡು ನನಗೆ ಸಂಸ್ಕಾರ ಬೇಕು. ನಮಗೆ ಒಟ್ಟಾರೆ ಪೋರೆ ಆಗುದು ದೇವರ ಪ್ರತ್ಯಕ್ಷ ಇರೋದಂಗಲ್ಲ ನಮ್ಗೆ ತೂವರ ಆ ಜ್ಞಾನದ ಕಣ್ಣು ಬೋಡು ಬಂತೇವೆ ಡಿ ವಿ ಜಿಯಲ್ಲಿ ಕರೆಕ್ಟ್ ಸಾಮಾನ್ಯ ರೂಪದಲ್ಲಿ ಸಂಸಾರ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರಮೇರಿ ಮಹಿಮೆ ಕಾಂಬುಡಿ ಸಂಸ್ಕಾರವಿರಬೇಕು ತಾಮಸಿಗೆ ಬರಲಿಲ್ಲ ಮಾಡ್ಕೊಮ್ಮ ಅಂತೇಳಿ ದೇವರು ನಮ್ಮ ಎದುರು ಬರ್ತಿರೋದಂಗಲ್ಲ ನಂಗೆ ಆದ್ರೆ ತೆರಿಯರ ಸಂಸ್ಕಾರ ಬೋಡ ಆ ಸಂಸ್ಕಾರ ಇದ್ದಂದ ನಂಗೆ ತೆರಿಯರ ஒரு ದೇವರನ್ನ ಕೈ ತಲುಪೋಯಿದೆ ಜ್ಞಾನಿ ಆಯೆ ದೇವರನ್ನ ಕೈ ತಲುಪೋದು ದೇವರಕ್ಕೆ ಇಂಡೆಗೆ ಇಂಗೆ ದಾಲ ಬೊಡ್ಚಿ ಇಂಗೆ ಜ್ಞಾನ ಭಕ್ತಿ ವೈರಾಗ್ಯ ಕೊಡಲಿ ರಂಡೆ ರಡ್ನೆ ಅವರು ಶ್ರೀಮಂತೆ ಪೋಯಿಗೆ ದೇವರನ್ನ ಕೈ ತಲು ಆಯೆ ದೇವರ ಬಂಡೆ ಇಂಗೆ ನಾತ ಕಾಸು ಕೊಡ್ಲಿ ನಮ್ಮ ರಂಡೆಗೆ ಐವಾಗ ಮೂಜಿನ ತಾಯಿವರಿಗೆ ಕಲ್ವೆ ಪೋಯಿಗೆ ಆಯ್ ಕಲ್ವಡ ದೇವರಿಗೆ ಇಂಡೆರಿಗೆ ನಿಕ್ಕದಾದ ಬೋಡು ದೇವರ ಇಂಗೆ ದಾಲ ಬೊಡ್ಚಿ ಈ ಏರಿಗೆ ಮತ್ತು ಸಂಪತ್ತು ಬಂಗಾರ ಕೊರ್ಪೆ ಬಂದಿರ್ತೆ ರಡ್ನೆ ತಾಯಿ ಆಯನ ಇಲ್ಲದ ಅಡ್ರೆಸ್ ಕೊಡಲಿ ಬೊಕ್ಕಪುರ ಯಾನೆ ದೂರ ಮಂಡಿ ಅಂಚ ನಮಗೇನು ಬಂದಾಗ ಅವು ದೇವರಿಗೆ ತಿಕ್ಕಿಂಡಲ್ಲ ರಾಮಕೃಷ್ಣ ಪರಮಹಂಸರು ಒಂದು ಕರೆಕ್ಟ್ ಒರೇ ಈಶ್ವರ ದೇವರ ಪ್ರತ್ಯಕ್ಷ ಈಶ್ವರ ದೇವರ ಪ್ರತ್ಯಕ್ಷ ಆಗ ಆಯೆ ಏರಾಯಿ ತಪಸ್ ಮಲ್ತೊಂದು ಪ್ರತ್ಯಕ್ಷ ಆಯರ ಆಯಗ ಆಯನ ಕೆಲಸ ಮಿಲ್ಲಿಗೆ ಗಾನದ ಅದಾಗ ಗಾನದ ಎರು ಅವೇನು ಐಟು ಎಣ್ಣೆದೆತ್ತೊಂದುತ್ತೇರು ಅವು ಒಂತೆ ಪರತಾತನಿಗೆ ಈಶ್ವರ ದೇವ್ರ ಪ್ರತ್ಯಕ್ಷ ಆಯ್ಬಿಟ್ಟು ಪಂಡೇರಿಗೆ ಇನಿಕ್ ದಾದ ಬೋಡೊಂದಕ್ಕೆ ಎಣ್ಣೆ ಕಾಯಿ ಪಂಡೆಗೆ ಹಿಂಗೆ ದಾಲ ಬೊಡ್ಚಿ ಎನ್ನ ಗಾನದ ಏರು ಪರತ್ತಾತನ ಅವೇನು ಕೊರ್ಲೆ ಬಂಡೆಗೆ ಅಂಚೆ ಸಂಸ್ಕಾರ ಬೋಡು ಸಂಸ್ಕಾರ ಇಜ್ಜಿಂದ ಅಂದ ದಾಲ ಮಲ್ಪರೆ ಆಪುಜಿ ನಂಗೆ ಎಡ್ಡೆ ಸಂಸ್ಕಾರ ಬೋರ್ಡ್ ಹಾಕೊಂಡು ಅಂಚಿತ್ತಿನ ಸಂಸ್ಕಾರ ನಮಕ್ ಮಾತೆರೆಗಳ ಬೋರ್ಡ್ ನಂಗೆ ನಮ್ಮ ಆ ತಾದಿಗೆ ಪೋಡು ಎಂಕ್ ಇಡೆ ಬನ್ನ ಕೊಂಚ ಮಸ್ತ್ ಖುಷಿ ಕೊರ್ಪಿನ ಅಂಚಿತ್ತಿ ನಾವು ಭಾಸ್ಕರ್ ಬಂಗೇರ್ ಒಂಜಿ ಪ್ರಾರ್ಥನೆ ಮಾಡ್ತೆ ಪ್ರಸಾದ ಕೊರ್ಪಿನ ಅಂಚಿತ್ತಿ ನಾವು ಮರನೊಂಜಿ ಕಡೆಟಿಗೆ ಏನು ಪೋಯೆ ಪ್ರಸಾದ ಕೊರಿ ದೈವಸ್ಥಾನಕ್ಕೆ ಪ್ರಸಾದ ಕೊರಿಯರು ಏನು ಪಂಡದು ಪ್ರಸಾದ ಕೊರಿಯರು ಪ್ರಾರ್ಥನೆ ಮಲ್ತದು ಕಡೆಗೆ ಅರ್ಧ ಅನಗ ಪಂಡೇರು ಈ ದೈವ ಇತ್ತುಂಡ ಅಂದು ಪಂಡದು ಸ್ವಾಮಿಲೇನು ಪಂಡದು ಪಂಡೇರು ಅದಕ್ಕೆ ಏರಲ್ಲಿ ಎತ್ತೇರು ಆರಂಚಿ ಪೋಯರು ಯಾನು ಎಂಚಿನ ಎನ್ನೋಡು ದೈವ ಇತ್ತನ ನಾನು ಎಡ್ಡೆ ಮಲ್ಪೋಡು ಎನ್ನೋನ ಅದೇ ನಾನು ಲಗಡಿಗೆ ಪೋಡು ಎನ್ನೋನ ಎಂಚಿನಂದು ಹಿಂಗೆ ಅರ್ಥ ಆವುಜಿ ಹಿಂಗೆ ಆರಿಸಿದಲಕ್ಕೊಂದು ಹೋಗ್ಯಾರು ಒಂಜಿ ಒಂಜಿ ಕಡೆತ್ತ ಒಂಜಿ ಅವಸ್ಥೆಲೆ ನಾನು ಪನ್ಪಿನಿ ಅಂಚ ಒಂಜಿ ಪುರ ಒಂಜಿ ಏನು ಏಪಲ ಪನ್ಪೆ ತುಲೆ ನಮ್ಮನ ಹಿಂದೂ ಧರ್ಮ ನಮ್ಮ ಪ್ರಾರಬ್ಧವನ್ನು ಬಾರಿ ನಮ್ಮ ನಂಬುವ ಪ್ರಾರಬ್ಧ ಪ್ರತಿ ಒಂಜಲ ಪ್ರಾರಬ್ಧ ವಶಾತ್ ನಂಗೆ ಪುಣ್ಯ ಆ ಥರ ದುಃಖ ಆ ಥರ ಓವು ಇತ್ತಿನ ಸುಖ ದುಃಖಲು ಪ್ರಾರಬ್ಧ ಬರ್ಪಿನಿ ಇಂದು ಬಂಡದು ಪನ್ಪೇರು ಪ್ರಾರಬ್ಧದ ಲೆಕ್ಕನೇ ಪೋಪಿನ್ ನಂಗೆ ಪ್ರಾರಬ್ಧ ಬಿಡ್ದಾನೆ ತುಲೆ ಆತ್ಮಲ್ಲ ಅಭಿಮನ್ಯು ಒಂಜಿ ಕರೆಕ್ಟ್ರೆ ಸರ್ವಜ್ಞ ಕವಿ ಸರ್ವಜ್ಞ ವಚನ ಒಂಜಿ ಕಡಿಮೆ ಹೆತ್ತಾತ ಅರ್ಜುನ ಮುತ್ತಾತ ದೇವೇಂದ್ರ ಮಾವ ಕೃಷ್ಣ ನೀರೇ ಅಭಿಮನ್ಯು ಸತ್ತನೇ ಕೈಯ ಸರ್ವಜ್ಞ ಪನ್ಪೇರು ಏತು ಮಲ್ಲ ಅಭಿಮನ್ಯು ಆತು ಮಲ್ಲ ವೀರೇ ಆಯನ ಅಮ್ಮೇರೆ ಅರ್ಜುನೇ ಆಂಡ ಆಯನ ಮಾಮ ಏರು ಕಾಶ ಕೃಷ್ಣೆ ಆಂಡಲಾಯ ಸೈತೆ ಡ್ಯಾಗ್ ಸೈತೆ ಅವು ಪ್ರಾರಬ್ಧವನ್ನು ಏರೆಗ್ಲ ಮೀರ್ರೆ ಆಪೂಜಿ ಅಂತ ಬಂದ ನಮ್ಮನ ಶಾಸ್ತ್ರ ಆಯ್ನ ಹಿಡ್ದವರ ಆ ಪ್ರಾರಬ್ಧವು ತಕ್ಕನ್ನು ನಂಬೋ ನಮ್ಮವೇನು ದಾದ ಮಲ್ಪೊಡು ಬನ್ನ ನಮ್ಮವೇನು ಎಡ್ಡೆ ರೀತಿ ಸ್ವೀಕಾರ ಮಲ್ಪೊಡು ಪ್ರತಿಯೊಂದನ್ನು ನಮ್ಮ ಎಡ್ಡೆ ಕೆಲಸ ನಮ್ಮ ಈ ಪ್ರಾರಬ್ಧವನು ನಂಗೆ ತಿದ್ದಾರೆ ಆಪುಜಿ ನಂಗೆ ಆಂಡ್ ನನ್ನ ಆಪಿನೇನು ತಿದ್ದಾರೆ ಆಪುಣಿ ಇಂಚ ಬನ್ನ ನಮ್ಮ ಎಡ್ಡೆ ಕೆಲಸ ಮಲ್ತದ್ದು ಪುಣ್ಯ ಕೆಲಸ ಮಲ್ತದ್ದು ತಿದ್ದು ನಂಚಿತ್ತಿನ ಪ್ರಯತ್ನ ನಮ್ಮ ಮಲ್ಪೋಡು ಅವು ಭಾರಿ ಪ್ರಾಮುಖ್ಯವಾಗಿ ನಂಚಿತ್ತಿನ ಅಂಚಿತ್ತಿನ ಈ ಒಂಜಿ ಕ್ಷೇತ್ರಡು ಜ್ಞಾನ ಭಕ್ತಿ ಪುರ ಪ್ರಚಾರ ಅವಡು ಮಸ್ತ್ ಏನ ಇಷ್ಟದ ಕ್ಷೇತ್ರ ಭಾರಿ ಎಡ್ಡೆ ಅವಡು
ನಿಗಲ್ ಮಾತೆರ್ಲ ಉಲ್ಲಾರ ಹೆಚ್ಚ ಪಾತೆರ್ನ ಪೊರ್ತಾತೆ ಏನು ಈತೆ ಪನ್ಪಿನಿ ಕ್ಷೇತ್ರ ನನಾತೆ ಎಡ್ಡೆ ಅವಡು ಭಗವದ್ ಭಕ್ತರು ಬತ್ತಿನಗಲೆಗೆ ಒಂಜಿ ಎಡ್ಡೆ ತಾದಿನ್ ತೋಜಿ ಪಾದ ಕೊರಡು ಪೊಕ್ಕಡೆ ಇನಿತುಲೆ ಭಕ್ತಿ ಬನ್ನಾಗ ಕೇವಲ ಮೂಢನಂಬಿಕೆಲೆ ನಮ್ಮ ಉಲ್ಲ ಮೂಢನಂಬಿಕೆ ಅತ್ತ ಭಕ್ತಿ ಬನ್ನಾಗ ತುಲೆ ಎತೋ ಕಡೆಟ್ ನಮ್ಮ ಮೂಢನಂಬಿಕೆಲೆ ನಮ್ಮ ಬಲಿ ಮೂಢನಂಬಿಕೆಲೇ ಜಾಸ್ತಿ ಆವೊಂದಿಲ್ಲ ಭಕ್ತಿ ಬನ್ನಾಗ ನಮ್ಮ ಮೂಢನಂಬಿಕೆ ಅಂದು ಎನ್ನುವ ಏನನ್ನಾಗ ತುಲೆ ಒಂಜಿ ಕಡೆಟ್ ತುಲೆ ಅನ್ನು ಪನ್ಪಿನಕ್ಕೆ ಎಂದಿನಿ ನಾನು ಒಂಜಿ ಕರಡಿದ ರೋಮೋನ್ ಮಾರೊಂದುತ್ತೆಗೆ ವರಿ ಕರಡಿನ ರೋಮೋನ್ ಜನಕ್ಕಲು ಪೂರ ಕರಡಿದ ರೋಮನ್ ದೇತೊಂದು ನಂಡ ದುಡ್ಡು ಹಾಪುಂಡು ನಿನ್ನೊಂದು ಪನ್ನೊಂತೆಗೆ ಆತನ ಬರಿಟ್ಟುವರಿ ಬಂಡರಿಗೆ ಆಯನ ಇಲ್ಲಡೆ ಕರಡಿ ಉಂಡು ನಾನು ನಂಡ ಆಯ್ಗದೆ ದುಡ್ಡು ಆತ ಜೀದ ನಮ್ಮ ಈ ಮೂಢನಂಬಿಕೆಯಲ್ಲಿ ನಮ್ಮ ನಂಬುವ ನಮ್ಮ ತುಲೆ ಇನಿ ತುಲೆ ಅಡ್ವರ್ಟೈಸ್ಮೆಂಟ್ ಬರ್ಪುಂಡು ಮತ್ತೆ ಟಿ ವಿಡ್ ಒಂಜಿ ಅಡ್ವರ್ಟೈಸ್ಮೆಂಟ್ ಬರ್ಮಾರಣಿ ಅಂತ ಏನು ಮೋನೆಗೆ ಕ್ರೀಮ್ ಪೂಜಿನ ಆತ್ಮವಿಶ್ವಾಸ ಜಾಸ್ತಿ ಆಪುಂಡು ಬಂದ್ಬೇರೆ ಹೆಂಚಿನ ಕ್ರೀಮ್ ಪೂಜಿನ ಆತ್ಮವಿಶ್ವಾಸ ಬರ್ಪಿನಿ ದೇವರನ ಭಕ್ತಿ ಜಪ ಅನುಷ್ಠಾನೋಡು ಉನೇನು ಮಲ್ಪನ ಹಂಚಿತಿನ ಮಲ್ಲ ಕೆಲಸ ಮಲ್ಪಲೆ ಆಯ್ನಾತೊಂದು ಎಡ್ಡೆ ತಾದಿಗೆ ಪಾಡು ಪಂದ್ ಭಾಸ್ಕರ್ ಬಂಗೇರ್ ಬೊಕ್ಕ ಅವ್ರನ್ನ ಹೋಲ್ ಟೀಮ್ ಏನನ್ನು ಮಸ್ತ್ ಮೋಕೆಡ್ ಪ್ರೇಮ್ ಬೊಕ್ಕ ವೀನ ಏನನ್ನು ಬರ್ರೇರು ಅಂತೇರಿ ಇಂಕ್ ಮಸ್ತ್ ಖುಷಿ ಆಣೆಂಕ್ ಅವ್ರನ್ನ ಬುಡಿದಿಲ್ಲೇರು ವಿಜಯಕಲ್ಲೇರು ಅವ್ರನ್ನ ಅಮ್ಮ ಉಲ್ಲೇರು ಏನ ಮಸ್ತ್ ಮೋಕೆದ ಸುಧಾಕರ್ ಪೇಜಾವ ಕೆ ಪೇಜಾವರಲ್ಲೇರು ಅಂಚೆ ಆರ್ಲ ಬಾರಿ ತುಳುಟ್ಟು ಮಸ್ತ್ ಪಾತಿರ್ನಾರು ಆರ್ನ ಬಾರಿ ಇಂಡು ಅಟ್ಟೆ ಕೂಲಿ ಏನೋ ಹೊಟ್ಟೆ ಕೂಲಿ ಅಟ್ಟೆ ಕಾರದ ಜವನೀರು ಮತ್ತು ಕೆಲವು ಪನ್ಪೇರು ಆರ್ನ ಡೈಲಾಗ್ ಮತ್ತು ಮಸ್ತ್ ಖುಷಿ ಇಪ್ಪುಂಡು ಮಸ್ತ್ ಅಂಚೆ ಆರ್ಲ ಒಂಚೂರು ಪಾತೆರಡು ಪಂಡದು ಹೆಚ್ಚ ಪಾತೆರ್ನ ಪೊರ್ತತ್ತು ಒಂದು ನಮ್ಮ ಎಡ್ಡೆ ಅವಡು ಮಾತೆರ್ಲ ಖುಷಿ ಟುಪ್ಪುಲೆ ದೇವರನ ಮಿತ್ತು ಒಂಜಿ ನಂಬಿಕೆ ದೀಲೆ ದಾವನ್ನ ತುಲೆ ಓವುಲ ಏರನ್ನ ತಿದ್ದು ಮಲ್ಪರ ತಿದ್ದರೆ ಆಪುಜಿ ಪ್ರತಿ ಒಂಜಲ ಆಪಿನಿ ಎಡ್ಡೆಗೆ ಒಂಜಿ ಎಲ್ಲಿಯ ಕತೆ ಪಂದು ಉಂತ ಅವನ ಪ್ರಯತ್ನ ಮಲ್ಪೆ ಒರಿ ರಾಜ ಎತ್ತೆಗೆ ಒರಿ ರಾಜಾಗ ಒರಿ ಮಂತ್ರಿ ಇತ್ತೆ ಆ ರಾಜಾಗ ಒಂಜಿ ದಿನ ದಾದಾತನ ಬಂದಾಗ ಒಂಜಿ ಆಯನ ಬಾಕಿಲು ಪಾಡ್ನಾಗ ಆಯನ ಬಿರೇಲ್ ಇಡೇಕ್ ಬೋರ್ದು ಬಿರೇಲ್ ತುಂಡಾಂಡು ಮಂತ್ರಿಡ ಬಂಡೆಗೆ ಎನ್ನ ಬಿರೇಲ್ ತುಂಡಾಂಡು ಬಂಡೆಗೆ ಆ ಬಿರೇಲ್ ತುಂಡಾಂಡ ಭಾರಿ ಎಡ್ಡೆ ಅಂಡು ಬಂಡೆಗೆ ಈ ಮಂತ್ರಿನೊಂಜಿ ಸ್ವಭಾವದಾದ ಬಣ್ಣ ಪೂರ ಲಾಪಿನಿ ಎಡ್ಡೆಗೆ ಮಣದು ಬಣ್ಣಂತೆಗೆ ಎಡ್ಡೆ ಅಂಡು ಬಂಡೆಗೆ ಮೇರೆ ಕೋಪ ಹತ್ತನಿಗೆ ಎನ್ನ ಬಿರೇಲ್ ತುಂಡ ಏನಕ್ಕೆ ಎಡ್ಡೆ ಹಣ್ಣು ಬಂಡೆ ತಗೊಂಡು ದೆತ್ತು ಜೈಲು ಬಾಡಿಗೆ ಆತನ ಮಂತ್ರಿ ಬಂಡೆಗೆ ಒಂದು ಬೊಕ್ಕಲೆ ಎಡ್ಡೆ ಅಂಡು ಬಂಡೆಗೆ ಒಂಜಿ ಒಂತೆ ಸಮಯ ಪೋಂಡು ರಾಜೆ ಉಂದೆಕ್ ಬೋಂಟೆ ಪೋಯೆಗೆ ಪಿದಾಯಿ ಕಾಡಿಗೆ ಬೋಂಟೆ ಪೋನಾಗ ದಾದಾನ್ ಬಂದಾಗ ಅವಳು ಒಂಜಿ ಪ್ರದೇಶಡು ಕಾಲಿಗೆ ಬರಿಗೋರಿಯರ ನರಬಲಿ ಕೊರ್ನೆಕ ಕಾತೊಂದುತ್ತೇರಿಗೆ ರಾಜ ಅಂತೂ ಏರ್ಪತ್ತೊಂದು ಪೋಯರಿಗೆ ಬಲಿಗಡ್ಪುನ ಬಲಿಶಾಸ್ತ್ರ ಪನ್ಪುಂಡು ಅಂಗ ತುಂಡಾತಿನ ಅಂಚಿತ್ತಿನಾಗಲೇ ಬಲಿಗಡ್ಪುಜಿ ಬಲಿ ಕೊರ್ರೆ ಇಜ್ಜಿ ಇಂದುಂಡು ಆತನಗ ಬಿರೇಲು ಮೇನ ತುಂಡಾತನ ಚಕ್ಕ ಮಲ್ಪುನಾಗ ಉಮೇನ್ ಬುಡ್ದು ಬುಡಿಯರಿಗೆ ಬ್ಯಾಗ್ ಬಲಿ ಕೊರ್ರೆ ಆಪುಜಿ ಅದಗ ರಾಜ್ಯ ಗೊತ್ತಾಂಡಿಗೆ ಮಂತ್ರಿ ಪಂತಿನಿ ಮಾತಲಾಪಿನಿ ಎಡ್ಡೆಗಿಂದ ಹೇಗಿಂದ ಪಂಡದು ಬಂದು ಅದಾಗ ಗೊತ್ತಾಂಡಿಗೆ ಆತನಗ ಸೀದ ಪೋದು ಮಂತ್ರಿನ ಕೈತಾಲ್ ಬಂಡೆಗೆ ತುಲ ಈ ಮಾತಲ ಎಡ್ಡೆಗಿಂದ ದೇವರ ನಿಮಿತ್ತ ವಿಶ್ವಾಸ ಹತ್ತನ ತನಿಕ್ ಆಂಡ ನಿನಾನ್ ಮಾತ್ರ ಜೈಲು ಬಾಡ್ನತ ಅಂತ ಬಂದಾಗ ಮಂತ್ರಿ ಮಂಡೆ ಉಂದುಲಾಯಿನಿ ಎಡ್ಡೆಗೆ ದೇ ಬನ್ನಾಗ ಯಾನ್ ಈರ್ನೊಟ್ಟಿಗೆ ಇತ್ತೆ ಈರ್ನ ಕೈ ತುಂಡಾತನ ಬಿರೆಲ್ಲ ಎನ್ನ ತುಂಡಾತ ಯಾನ್ ಈರ್ನೊಟ್ಟಿಗೆ ಇತ್ತೆ ಅಂದ್ರೆ ಏನನ್ನು ಬಲಿ ಕೊರ್ತುವೇರು ಇದು ಮಂಡೆಗೆ ಅಂಚೆ ಆಪಿನ ಪೂರಲ ಎಡ್ಡೆಗೆ ಬಂದು ಎನ್ನದು ದೇವರ ನಿಮಿತ್ತ ವಿಶ್ವಾಸದ ದುಂಪೋಲೆ ದೇವರ ಎಡ್ಡೆ ಮನ್ಪಾಡ್ನಿಗಲೇ ಮಾತೆರೆಗಳ ಪಣದೆ ಎನ್ನ ಪಾತಿರನು ಕೃಷ್ಣಾರ್ಪಣ ಮಲ್ಪ ಕೃಷ್ಣಾರ್ಪಣವಸ್ತು. ಆತ್ಮೀಯರೇ, ನಮ್ಮ ಈ ಒಂಜಿ ಪೊರ್ಲ ಪೊರ್ತುಡು ನಮ್ಮೊಟ್ಟಿಗೆ ಉಪ್ಪು ನಂಜಿನ ಕೆ ಪೇಜವರ್ಲ ಆರ್ಲ ಒಂಜಿ ರಡ್ಡಿ ಎಡ್ಡೆ ಇಪ್ಪದ ವಿಚಾರವನ್ನು ತಿರಿಪಾದ ಕೊರಡೊಂದು ಕೇನೊಂದು ಮಣ್ಣು ಧರ್ಮೆತ್ತಿ ಜಾಗೆ ನಾಗ ನಡೆಯುತ್ತಿನ ಸ್ವಲ್ಪ ಜಡೆಯುತ್ತಿನ ಪವಿತ್ರವಾಯಿನ ಮಣ್ಣು ನಮ್ಮ ತುಳುನಾಡದ ಮಣ್ಣು. ಈ ತುಳುನಾಡದ ಮಣ್ಣಿಡು ಈ ಒಂಜಿ ಗಂಧಕಾಡ್ದಂಚಿನ ಪೊರ್ಲ ಜಾಗೆಡು ಭಟ್ರ ಗುಮೇರ್ದಂಚಿನ ಪೊರ್ಲ ಜಾಗೆಡು ಏನಿ ಕಾಲೊಡ್ದಿಂಚಿ ನಂಬುದು ಬೈದು ನಮ್ಮಲ್ಲ ಸತ್ಯ ಯಾನು ಪಾತ್ರೆಡು ತುಂಬೊಂಜಿ ರಡ್ಡು ಪಾತ್ರೆದು ಬಕ್ಕ ನಿಗಲ್ನ ಪಾತ್ರೆ ಮುಗಿತಲ್ಲ ಮಲ್ಪಯಾನು ಬಂದಲೆ ಯಾನು ಸುರುಟು ಯಾನು ನಮ್ಮದು ಬೈದಿನ ಸತ್ಯ ಬಬ್ಬುಸ್ವಾಮಿ ಈಶ್ವರ ದೇವರನ ವರಪ್ರಸಾದರಪ್ಪ ಕಚ್ಚೂರ ಮಾಲ್ದಿನ ಪುಣ್ಯದ ಗರ್ಭುಡು ಪುಡುದು ಕೋಡಿಕೊಂಡಾಲ ಕೊಣಗ ಬಣ್ಣರಡೆ ಜಾಗಿಡು ಬಲೆನ ಮಮ್ಮಲ ಸತ್ಯ ಕೋರ್ತಬ್ಬು ಬಡಕಾಯಿ ಬಾರ್ಕೂರುಡುದು ತೆನಕಾಯಿ ನೀಲೇಶ್ವರ ಮುಟ್ಟ ಅವೇತೋ ಸಾನ ಮುಂಡಿಗಳು ನುತಿಪಂದ ಮಲ್ತದ ನಮ್ಮಿಚ್ಚಿತಿ ಭಕ್ತರಿಗೆ ಕರಿಗಂಧದ ಇಂಬೂರ್ಪಿಚ್ಚಿತಿ ಅನ್ನೋ ನಂಬಲಿಗೆ ಸತ್ಯ ಮುಲ್ಪ ಕೈತಾಲದ ಬಾಂದೊಟ್ಟು ನೆಲೆ ಆತೇರಿ ಅರಗಿಯಾನ ಹೊರಪಡ್ಡ ಊರೊಂದು ಇನಿ ಪಣಂಬೂರು ಪಟ್ಟ ಸಾಲ ಏಳುಕೊಪ್ಪದ ಕೊರೆಗೆ ಅಳಿದು ಪೈ ನಂಚಿದ್ದರೆ ಪೊರ್ತುಡು ಬುಳ್ಳಂಗಿರ್ದ ತುದ್ದತ ಪೈಯಿನ ಅರಿಂದು ಮಲ್ತಿನ ಸತ್ಯ ತೆಂಡದ ಕಾಯಿನ ತಾರೈಂದು ಮಲ್ತಿನ ಸತ್ಯ ಕೊರಗಜ್ಜಿ ಬಂದಂಗೆ ಮಾತಾಡಿ ಗೊತ್ತುಡು ಇಂಚಿನ ಸತ್ಯಗೆ ಏನು ಬಕ್ಕವರ ಕುಡವರ ನನವರ ಎನ್ನ ಸೊಲ್ಮೇನ್ ಸಂದಾಯ್ತ ಮಲ್ತೊಂದು ಎರಡೇ ಪಾತಾರ ಬಂದಲ ಬಾರಿ ಪೊರ್ಲ ಒಂಜಿ ಕ್ಷೇತ್ರ ಒಂದು ವಿಶೇಷವಾದ ಎನ್ನ
ಮೆಗ್ಗೆಲಕ್ಕ ಭಾಸ್ಕರಣ್ಯನ ಬೆಗ್ಗೆ ಬರ್ಪೆ ಪೊಪ್ಪೆ ಬರ್ಪೆ ಪೊಪ್ಪೆ ಬರೋಂದುಪ್ಪೆ ಎನ್ನ ಭಾರಿ ಆತ್ಮೀಯರಾರೆ ಐದು ದುಂಬು ವಿಮಲಕ್ಕ ಹಿರಣ್ಯ ನೆನಪು ಮಲ್ಪೆ ಅನ್ನದೆ ಪಂಡ ಹಿರಣ್ಯ ಏನ ಅಮ್ಮನ ಪುದಾರೆ ವಿಮಲಕ್ಕತ ವಿಮಲಕ್ಕ ಹಿರಣ್ಯ ನೆನಪು ಮಲ್ಪೆ ದೇಪಂಡ ದುಮ್ಮಂಜಿ ಪೊರ್ತುಡು ಅಶೋಕಣ್ಣಿ ಇತ್ತೆರಡಲ್ಲ ಅಪ್ಪಗ ಅರಡೆ ಬತ್ತೊಂದು ತಡಲ ಐದು ಬೊಕ್ಕಲ ಅರ್ನಿಲೆಡೆ ಬತ್ತದ ಅಲ್ಪಾರ್ದೆ ಅನು ಒಂಜಿರೆ ಪುರ್ಸದ ಪತ್ತೊಂದು ಪೂಪಿನೇ ಅಂಚಿತ ವಿಮಲಕ್ಕಲ್ಲೇರು ಬಕ್ಕನ ಎನ್ನ ಭಾರಿ ಆತ್ಮೀಯರು ಅವು ಎನ್ನ ಆತ್ಮೀಯತನ ಏತುಂದು ಪಗೆಂಡ ನಿಗ್ಲಿ ಗೊತ್ತುಪ್ಪ ಅಂದ ಎಂಗ್ಲಿ ಒಂಜಿ ವಾರಗೊರ ಅರ್ದಿನಕೊರ ಪಾತಿರ್ಜಿಂಡ ಎಂಗ್ಲಿ ನಿದ್ರೆ ಬರ್ಪೋಜಿ ಅಂಚಿತ್ತಿನ ಸ್ವಾಮೀಜಿಲು ಎನ್ನ ಒಟ್ಟುಗಲ್ಲೇರು ಆರೊಟ್ಟಿ ಕುಲ್ಲುನ ಪಂಡನೇ ಪೋಡಿಗೆ ಆಪಿಂತೆ ಪಂಡ ಆತ ಕೆಲವು ಆರು ಎಲ್ಲೆಲ್ಲೆ ಕತೆ ಒಲ್ತು ಸಂಗ್ರಹ ಮಲ್ಪೇರೆ ದೇವೇರಿ ಗುರಿ ಗೊತ್ತು ಅಂಚಿತ್ತಿನ ಪೊರ್ತುಡ್ಲ ಆರು ಗಳಿಗೆ ಪನ್ಪಿನ್ ಮಾಷೆ ಹೊರಬಲೆ ಕ್ಷೇತ್ರ ಬಲೆ ಎಂದು ತತ್ತದಲ್ಲಿ ಇನಿ ಮುಟ್ಟಲು ಪೋತ್ರಿ ಅಂಚಿನ ಅವಕಾಶ ತೆಗೆದಿಜಿ ಏನ್ ಐಕ್ ಪನ್ಪಿನಿ ಎಂಕ ಯೋಗ ಬಗ್ಗೆ ಇಜ್ಜದನ್ನ ಅಂದು ಅಂಚಿನ ಹಿಡಿದವ್ರು ಕೂಡ ಬರ್ಪೆ ಸ್ವಾಮಿ ಈರ್ನ ಕ್ಷೇತ್ರ ಬರೋಡು ಪಂದೊಂಜಿ ಭಾರಿ ಆಸೆ ಉಂಡು ಬಂದುಲೆ ಅಜ್ಜೆ ಭಾರಿ ಸಾಮಾನ್ಯದ ಅಜ್ಜೆ ಅತ್ತು ನಂಗೆ ಗೊತ್ತುಂಡು 18-20 ವರ್ಷದ ಉಲಾಡ್ದು ಕಾಯ ಬುಡ್ದು ಮಾಯ ಸೇರ್ನಂಚಿತ ಮಾಮಲ್ಲ ಶಕ್ತಿ ಯಾರು ಅಂಚಿತ್ತಿನ ಶಕ್ತಿ ಬೇತೆ ಕಡಿಟ್ಟು ಉಂಡ ಅಂತಂದಲ್ಲ ಯಾಮರಣಿ ಮಕ್ಕಳನ್ನ ಭಾಸ್ಕರಣ್ಣನ ಕಲ್ನ ಈ ಕಾರ್ಯಕ್ರಮದ ಬಗ್ಗೆ ಒಂಜಿ ಲೈವ್ ಮಲ್ತದತ್ತ ಅಪ್ಪಗಲ ಪಣದತ್ತೆ ಅಜ್ಜನ ಬಗ್ಗೆ ಮಸ್ತ್ ತಪ್ಪು ಕಲ್ಪನೆಲ್ಲ ಉಂಟು ನಮ್ಮಡ ಮಸ್ತ್ ಪಂಡ ಒಂಜಿ ರೆಡ್ಡತ್ತೆ ದೇಪಂಡ ಅವೇನು ನಮ್ಮ ಸರಿ ಮಲ್ತೊಂದು ಪೋಡು ನಮ್ಮ ಏತು ತಪ್ಪು ಕಲ್ಪನೆಯಲ್ಲೊಂದು ಪಂಡ ಅವು ಜನಕ್ಕೆ ಬಾಯಿಡ್ದು ಬಾಯಿಗೆ ಪೋಂದು ಆ ತಪ್ಪು ಕಲ್ಪನೆಯಲ್ಲಿ ಬೈತಂಡು ಅವೇನು ತತ್ತದಲ್ಲ ಮಲ್ಪೇರು ಬರ್ಚಿ ನಮ್ಮ ತತ್ತದಲ್ಲ ನಮ್ಮ ಅವೇನು ಒಂಜಿ ಗೊತ್ತುಜಿಂದ ಕೊಡೋಡ ಕೇಂದು ಪಾತ್ಯರ್ಗ ಮರಣಿ ಒಂಜಿ ಹೊಸತು ಒಂಜಿ ಪಿಕ್ಚರ್ ಬರೋಂದುಂಡಿಗೆ ಒಂದು ಗೊತ್ತು ಜಿಂಕೆ ಎಂಜಿನ ಕರಿಯಜ್ಜೆ ಎಂಜಿನ ಪಂಡೇರು ಎಂಜಿ ಆರು ಆ ಕರಿಯಜ್ಜೆ ಒಂದು ಪೂಜಾರಿ ದಿತ್ತಿಂದ ಎಂಕ್ಲೆ ಗೊತ್ತುಚ್ಚಿ ತುಲೆ ಒಂದೊಂದು ಏತೊಂಜಿ ಅಭಾಸಂದು ಕೇಂಡ ಅಜ್ಜರಿಗೆ ಕರಿಯಜ್ಜೆ ಬಂದ್ಬಿಟ್ಟು ಪುದಾರನ ಏರ್ದಿತ್ತೀನಿ ಆರು ತನಿಯೇ ಕೊರಗ ತನಿಯಾರು ಒಂದು ಬಾರಿ ಸ್ಪಷ್ಟವೇನ ಪುದಾರ ಮೊರೆಲ್ಲ ಪಂತಾನೆ ಹೆಂಗೆ ಮಸ್ತು ಖುಷಿಯಾದ ವಿಚಾರ ಅಂತ ಪಂಡ ಮುಲ್ಪ ಬಾಲ ತನಿಯೇ ಅಂಡೆ ಮುಲ್ಪ ಕೊರಗ ತನಿಯೇ ಅಂಚೆ ಹಿಡಿದವರ ಕರಿಯಜ್ಜೆ ಪಂಪಿನ ಪುದಾರು ಅಭಾಸದ ಪದವು ಆಯ್ತು ಒಟ್ಟಿಗೆ ಒಂಜಾತು ಜಾಗಿಲು ಕುತ್ತಾರು ಪಂಪಿನ ಜಾಗ ಉಂಡು ನಂಗೆ ಮಾತ್ರ ಗೊತ್ತುಂಡು ಕುತ್ತಾರು ಒಂದು ಪಂಚಾಯತಿನ ಒಂಜಿ ಮೂಲದ ಕ್ಷೇತ್ರ ಉಂಡು ಆ ಮೂಲದ ಕ್ಷೇತ್ರ ಒಂಜತ್ತು ಅಲ್ಪ 7 ಕಡೆ ಜಾಗ ಉಂಡು 7 ಕಲ್ಲು ಉಂಡು ಅವಳು ಆ 7 ಕಲ್ಲುಗಳ ಬಗ್ಗೆ ನಮಗೆ ಗೊತ್ತುಬೋಡು ಒಂಜಿ ಆಯ್ತು ವಿಚಾರಣೆಗೆ ಗೊತ್ತುಬೋಡು ದಾಪಂಡ ಅಲ್ಪ ದೆಕ್ಕಾಡು ಕುತ್ತಾರಾಡು ಉಜಿಲ ಹಿಡ್ಬಕ್ಕ ಸೋಮೇಶ್ವರ ದೇರ್ಲ ಇಂಚಿತ್ತಿನ ಮಸ್ತ್ ಜಾಗ 7 ಜಾಗೆಲ್ಲ ಉಂಡು ಆ 7 ಜಾಗದ ಬದಲ್ಗೆ ಹೋಗುವ ಒಂದು ಜಾಗ ಒಂದು ಮೂಲದ ಜಾಗದ ಮನ್ಪಿನಿ ಮೂಲದ ಜಾಗ ಮೂಲದ ಜಾಗ ಯಾರು ಸಾಧ್ಯನಿಚ್ಚಿ ಏರು ದೈವಲಿ ನಂಬುವೇನ ಆ ಮಣ್ಣದ ಒಂಜಿ ಪುಂಡಿ ಮಣ್ಣಿನ ಪದಂ ಪೋಂತೇರಿಗೆ ದುಂಬುದಕ್ಕಲು ಭಾರಿ ಹಿರಿಯಕಲು ಒಂಜಿ ಪುಂಡಿ ಮಣ್ಣಿನ ಪದಂ ಪೋದು ಅಲ್ಪ ನಂಬುದಿನಕಲು ಉಪ್ಪೇರು ಅಂಚಿತ್ತಿನ ಅವೇನು ಮೂಲದ ಜಾಗ ಪನೀರ್ನ ಸಾಧ್ಯಜ್ಜಿ ಇಂಚಿತ್ತಿನ ಒಂಜಿ ಕಾಲಘಟ್ಟ ಬೊಕ್ಕೊಂಜಿಂದಂಡ ಬೊಕ್ಕ ಐತ ಬಗೆಟ್ ಬೊರ್ತಿನಾತ್ ಬೆತೆ ಪುದಾರ್ನ ಇತ್ತೆ ನಮ್ಮ ಅಜ್ಜನ ಜಾತಿ ಜನಾಂಗದ ಅಕ್ಕಲಲ್ಲಿ ಇರ್ತಲೆ ಅಕ್ಕಲು ನಿಜವಾದ ತೀರಾ ಆರ್ಥಿಕವಾದ ಭಾರಿ ಪಿರವಲ್ಲೇರು ಆಂಡಲ ಇನಿ ದಾದ ಮಲ್ತಿರಂದು ಕೇಂಡ ಇನಿ ವೈದಿಕ ಸಂಪ್ರದಾಯ ಆ ಸಂಪ್ರದಾಯ ಅಕ್ಕಲು ಮೊಕ್ಕಲು ಒಂದು ಪನ್ನೊಂದು ಅಕ್ಕಲು ಲೆಕ್ಕೋಗಿಚ್ಚಿ ಅಕ್ಕಲು ಒಂದು ಬರೀಕೆ ಅಕ್ಕಲು ಯಾನ ಐತ ಬಗ್ಗೆ ಭಾರಿ ಏತೊಂದು ಕಂಡು ಹೆಂಗೆ ಉಡಲ್ ದಿಂಜಿದ ಹೆಂಗೆ ಬೇನೆ ಬರೋದುಂಡು ಅಂಚಿತ್ತಿನ ಒಂದು ಬೊಕ್ಕ ಅಜ್ಜನ ಮೂಲದ ಜಾಗ ಒಂದು ಕೇಂಡ ನಂಗೆ ಪಾರ್ಥನ ರಡ್ಡು ಮೂಜಿ ಕಡೆ ಇಡ್ತಿಕ್ಕು ಯಾನೊಂದು ಮಸ್ತ್ ಒಂಜಾಸ್ತು ಪಾರ್ಥನ ಅಧ್ಯಯನ ಮಾಡ್ತಿದ್ದೇನೆ ದೇಪಂಡು ಹೆಂಗೆ ಬೋಡದು ಒಂದು 400 ಜಾಸ್ತಿ ದೈವಲಿನ ಅಧ್ಯಯನ ಮಾಡ್ತದೆ ಆಂಡ ದಯ ಅಧ್ಯಯನ ಮಾಡ್ತದೆ ಅಂದ ಕೇಂಡ ಹೆಂಗೆ ಎನ್ನ ಉಪಯೋಗ ಹೋಗ್ಬೋಡು ಐಕ್ ಬೋಡ ಯಾನ ಮಾಸ್ಟರ್ ಅದು ಹೆಂಗೆ ಬೋಡಪ್ಪನ ಬಂದು ಅಧ್ಯಯನ ಮಾಡ್ತಾ ಹೋಗ್ತೀನಿ ನಾನು ಆಂಡ ನಿಜವಾದ ಅಜ್ಜರ್ನ ಮೂಲ ಜಾಗ ಅವು ಕಾರ್ಲತ್ತೆ ಕಾರ್ಲ ಗುಡ್ಡ ಕೊಕ್ಕೊಂದೂರು ಬಂದೊಂಜಿ ಕಡೆ ಬರ್ಕೊಂಡು ಬೊಕ್ಕಿಂಜಿ ರೆಡ್ಡಿ ಬೇತೇನೆ ಬರ್ಕೊಂಡು ಕುಡಿಂಜಿ ರೆಡ್ಡಿ ಬೇತೇನೆ ಬರ್ಕೊಂಡು ನಿಜವಾದ ಅವು ಅತ್ತೆ ಅಜ್ಜನ ಮೂಲದ ಜಾಗ ಕೊರ್ರೆರ ಪಂಡ ಅಕಲ ಜಾತಿ ಜನಾಂಗಡು ಕೊರಗ ಜನಾಂಗ ಅಂತ ಬಂದ್ಪೇರು ಕೊರ್ರೆರ ಕುಡ್ತೇರು ಪಂಡ ಕೊರಗರ್ನ ಗುರುಕ್ಕಾರೆ ಬಂದ ಲೆಕ್ಕ ಅಂಚಿತ್ತಿನ ಜಾಗಿಡ ಕೊರ್ರೆಪಾಡಿ ಊಲುಂಡಿಕೆಂಡ ಬಾರ್ಕೂರು ಹಿಡಿದು ಒಂದು ಚೂರು ದುಂಬುಪಾಯರಂದಂಡ ಅಲ್ಪ ಅಜ್ಜನ ಕಟ್ಟ ಅವಲೊಂಜಿ ನಿಜವಾದ ದಾಲಜ್ಜಿ ಅಲ್ಪ ಎಂಕುಲೊಂಜಿ ಪೋಯಿನ ಚಿತ್ರ ಪೊರ್ತುಡು ಅಲ್ಪ ಒಂಜಿ ಬೆದುರ್ದ ಪುಂಡೆ ಎತ್ತನಾತೆ ಬೊಕ್ಕ ದಾಲಜ್ಜಿ ಬಂಡ ದಾಲಜ್ಜಿ ಅಂಚಿತ್ತಿನ ಒಂಜಿ ಪೊರ್ಲಕಂಠದ ಜಾಗ ಅವಳು ಕೊರ್ರೆಪಾಡಿ ಬಂಡ ಇತ್ತವೇನು ಕೂರಾಡಿ ಇದು ಮನ್ಪೇರು ನಮ್ಮವೇನು ದಾದ ಮನ್ಪ ಬಂಡ ಕೂರಾಡಿ ಸೀತಾರಾಮ್ ಶೆಟ್ರಿ ಇಂಚೊಂಜಿ ಪುದಾರ್ ನಮಕ್ಕೆ ಅಂದ ಅಂಚಿತ್ತಿನ ಜಾಗವು ಸರ್ಕೊಲ್ಲೆ ಮಗ
ಅಂಚಿತ್ತಿನ ಜಾಗೆನ ನಮ್ಮ ಇಂದಾದ ಮಲ್ದಂದಿನಿ ಅವುಲ ಪುಡಿದೀನಿ ಮೂಲು ಪುಡಿದೀನಿ ಅಲ್ಪ ಬುಳಿದೀನಿ ಮುಲ್ಪ ಬುಳಿದೀನಿ ಬಂದು ಮಸ್ತ್ ತಪ್ಪು ಕಲ್ಪನೆ ಉಂಡು ದಯಮಲ್ತದ ಅಜ್ಜನ ಬಗೆಟ್ ತಪ್ಪು ಕಲ್ಪನೆ ಮಲ್ಪನ ಪೊಡ್ಚಿ ನಂಗೆ ಗೊತ್ತುತ್ತಿನ ಪಾತ್ರೆಗೆ ಗೊತ್ತು ಜಿಡ ನಮ್ಮ ಪಾತ್ರೆನೇ ಬೊರ್ಚಿ ಆಯ್ತ ಬಗೆಟ್ ನಮ್ಮ ಮೌನಾಚರಣೆ ಮಲ್ಪಗ ನಂಗೆ ಬೊರ್ಚಿ ಇಂಗ್ಲೆ ಗೊತ್ತುಜ್ಜಿ ಬಣ್ಣಾಂಡು ಅಂಚಿತ್ತಿನ ಆ ಅಜ್ಜನ ಬಗೆಟ್ ಬೇತೆ ಒಂದೇ ಮೂಲತೆ ಭಾಸ್ಕರಣ್ಣೆ ಮುಲ್ಪ ಭಟ್ರ ಕುಮೇರ್ದ ಇಡು ಮುಲ್ಪ ನಂಬುದಿರು ಗಂಧ ಕಾಡ್ಲ ಅರ್ಧ ಉಂಡು ಅಂತ ಭಟ್ರ ಕುಮೇರ್ಲ ಉಂಡು ಅಂಚೆ ಹಿಡಿದು ಭಟ್ರ ಕುಮೇರ್ದ ಕೊರಗಜ್ಜೆ ಇಂದೆ ಮೇರತ್ತೆ ಅವನ ಪುದಾರ್ನ ಭಟ್ರ ಕುಮಾರೇಶ್ವರದಿ ಬಂದ ದಿಂಡ ಇಂಚಾವು ಎತ್ತೋ ಕಡ್ಡೆಟ್ಟು ದೈವ ಅಕಲಂಗಳ ಊರಿಗೂ ಸರಿಯಾದ ಆ ದೈವ ಪುದಾರ್ ಕೊರಂದು ಬತ್ತೇರಿ ಆಕಲಂಗಳ ಊರಿಗೂ ಸರಿ ಅದು ಆಯ್ಕೆ ಕೊಂಚ ಪುದಾರ್ ಕೊರಂದು ಪೋಪಿನಿ ಅವು ಇಂಜಿನಂತ ಪಂಡ್ರೆ ಇಂಚಿನ ಮಲ್ಪಿರ ದೇವರೇ ಗುರಿಯೋ ಗೊತ್ತು ಇತ್ತೆತ್ತದ ಈ ಕುರುಮೂಸೆ ಮೀಸೆ ಪುಟ್ಟಂದಿನ ಕೆಲ ಜವನೇರಕ್ಕೆ ಸಾಹಿತ್ಯ ಬರೆಯಾರೆ ಅದ್ರ ಕವಿನ ಕೂಡ ಎರಡು ಪನ್ನೊಂದು ಬರೆಯಾರೆ ಇಂಚಿತ್ರ ಬೋರ್ತಿನ ತಾವೊಂದುಂಡು ಬಂದಿಲ್ಲ ತತ್ತದಲ ಅಜ್ಜನ ಬಗ್ಗೆ ಒಂಜಿ ತಪ್ಪು ಕಲ್ಪನೆ ಮಲ್ಪೊಡ್ಚಿ ಆರ ಅದ್ಭುತ ಶಕ್ತಿಯಾರೆ ಅದ್ಭುತ ಶಕ್ತಿ ಇರ್ದಲ್ಲ ವಿಶೇಷವಾದ ಎನ್ನ ಇಲ್ಲಡೆ ಮಸ್ತ್ ಘಟನೆ ಇಲ್ಲ ಯಾನೆ ಪನಿಯರ ಪೋಪು ಜಾನೆ ಎನ್ನ ಇಲ್ಲಡೆ ಯಾನೆ ಅಜ್ಜನ ನಂಬುತ್ತಿ ಜಾನೆ ಇಲ್ಲಡೆ ನಂಬುತ್ತಿಜಿ ಆಂಡಲ ಅಜ್ಜನ ಒಂಜಿ ಕೋಲಪುರ ಮಲ್ಪದೆ ಸ್ವಾಮೀಜಿ ಇರೋ ಗೊತ್ತುಂಡು ನಮ್ಮ ಎಂಕಲ್ನ ಇಲ್ಲೋ ಕೆಲಾಪಿನ ಪೊರ್ತೋಡು ನಾವೇನು ಮಲ್ಲ ಸುದ್ದಿ ಮಲ್ಪರ್ಬೋದು ಯಾನ್ ಟಿ ವಿ ತಗೊಳ್ದ ಒಂಜಿ ಚಾನಲ್ ತಗೊಳ್ ಬರ್ತದೆ ಅವನು ಶೂಟಿಂಗ್ ಮಲ್ತದೆ ಅವನು ಯೂಟ್ಯೂಬ್ ಪುರ ಪಾಡಿಯರು ಒಂಜಿ ಆತ ಪ್ರಚಾರ ಆದಿರ್ತಂಡು ಎಂಚಿನ ಪಾಡು ಬಂದರೆ ನಮ್ಮ ಅಜ್ಜನ ಬಗೆಟ್ ತಪ್ಪು ಕಲ್ಪನೆ ಮಲ್ಪೊಡ್ಚಿ ಬೊಕ್ಕ ಕರಿಗಂಧ ಬಂದವೇನು ಅತ್ಯಂತ ನಿಕೃಷ್ಟವಾದ ತೂಪಿನ ಪೊಡ್ಚಿ ಎತೋ ಜಾತಿ ಜನಾಂಗದ ಕುಲಲ್ಲಿರು ಅಕಲು ಬರ್ಪೇರು ನಮ್ಮೊಟ್ಟಿಗೆ ಉಪ್ಪೇರು ನಮ್ಮೊಟ್ಟಿಗೆ ಬೆರೆಪೇರು ಆಂಡಕ್ಲೆ ಕರಿಗಂಧ ಮಾತ್ರ ತುಂಡಾಪುಚ್ಚಿ ಅಕ್ಲೆ ಕರಿಗಂಧ ಅಂದ ಪಂಡ ಅಕ್ಲೆ ತುಯರ್ ಹಾಪುಚ್ಚಿ ಅಂಚಿತ್ತಿನ ಅಜ್ಜನ ಕುಲ್ಲ ನಮ್ಮ ಒಟ್ಟಿಗೆ ಎಲ್ಲೇರು ಒಂಜಿ ಸರ್ತಿ ನಮ್ಮ ಬಾಲಣ್ಣುಲ್ಲಿರದೆ ಬಾಲಣ್ಣನ ಅಲ್ಪ ಬಾಂದೊಟ್ಟದ ಸಾನ ಉಂಡು ಅಲ್ಪ ಒರಿ ಬತ್ತುತ್ತೇರು ಅಕ್ಕಲು ಬತ್ತದ ಒಂಜಿ ಇರ ಗಂಧ ಕೊರ್ನಿಕ್ಕೆ ಯಾನು ಕರಿಗಂಧ ಪಾಡುಜಿ ಬಂದು ಒರಿ ಬುಡ್ದು ಪೋತಿನ ಎಲ್ಲೊಲ್ಲೆ ಬೋಲು ಮುಂದೇ ಗಂಧ ಕಾಡಡು ಸರ್ಕೊಲ್ಲಿ ಮಕ್ಕಳು ಗಂಧ ಕಾಡಡು ಸಾರಿ ಎಂದಿಟ್ಟು ಬಾಂದೊಟ್ಟುಡು ಸಹನದಲ್ಪ ಆಗಲು ಅಲ್ಪ ಗುರುಕಾರೆ ಬರ್ತದೆ ಆ ಮೂಲ್ಯನ ಗುರುಕಾರನ ಗೊತ್ತು ಜಿಂಕೆ ಆರು ಬತ್ತು ಒಂಜಿರ ಗಂಧ ಕೊರಿಯರು ಯಾನು ಗಂಧ ಪಾಡು ಜಾವೆ ಬಂಡಿ ತುಳು ಏತು ಅಭ್ಯಾಸತ್ತಲೆ ಆ ಒಂಜಿ ವೇಳೆ ಆಕಲು ಗಂಧ ಪಾಡುಜಿರಂದಾಂಡ ಆಡಿ ಬರ್ಪಿನ ಅವಶ್ಯಕತೆ ದಾದ ಉಂಡು ಒಂಜಿ ಕರಿಗಂಧನ ಒಂಜಿ ಚೂರಿಡು ಮುಟ್ಟಾರ ದಾದ ಅವಡು ಎಂಕ್ಲೆ ಕಾಂಡೆ ಪುಲ್ಯ ಕಾಂಡೆಲ್ಲ ಹಾಕದು ವಾಶ್ರೂಮ್ ಹೋದು ಬರ್ತದೆ ಅದು ಆಯ್ಸಾತಿ ಸುರುಟಿ ಎಂಕ್ಲೆ ಮೋನೆಪುರ ದೇಕದ ಶುದ್ಧ ಆಯ್ಸಾತಿ ಎಂಕ್ ಕರಿಗಂಧ ಮುಂಡೆ ಬೂರುಡಿ ಎಂಕ್ ಕರಿಗಂಧ ಮುಂಡೆ ಬೂರ್ಚಿಂದನೇ ನಿದ್ರೆ ಬರ ನಾನು ನಮ್ಮನೆ ಅಂಚಿತ್ತಿನ ಒಂಜಿ ಕರಿಗಂಧನ ಅತ್ಯಂತ ನಿಕೃಷ್ಟವಾದ ತೂ వచ్చి ಬೊಕ್ಕ ಅರೆ ಬೇತೆ ಪುದಾರ್ ಅಲ್ಪ ದಯಮಲ್ತು ದಿಯರ್ ಪೋಚಿ ತತ್ತದಿಲ್ಲ ಆರ್ನ ಬಗ್ಗೆಟ್ ಒಂಜಿ ಆತ ತೆರಿಯೋನ್ಗ ನಮ್ಮ ಆರ್ನ ಕತೆ ಮಸ್ತುಂಡು ಬಣ್ಣ ಮಸ್ತ್ ಬರ್ಕುರುಡು ಬತ್ತಿನ ಈರ್ನ ಆರು ಓಡಿ ಒಲ್ಪೋದು ನೆಲೆ ಹತ್ತಿರ ಅಡಿಮುಟ್ಟದ ಕತೆ ಮಸ್ತ್ ಕತೆಗಳುಂಡು ಆ ಕತೆಗಳು ನಮ್ಮ ಜೋಕ್ಲೆ ಪನ್ಕ ಮುರಡೊಂಜಿ ಕರೆಕ್ಟ್ ಮಲ್ಲ ಕಾರ್ಯಕ್ರಮ ಮಲ್ತೊಂದುತ್ತೇನೆ ಅಲ್ಪ ಯಾನೊಂಜಿ ಪ್ರಶ್ನೆ ಪಾಡ್ನಾತೆ ಕುತ್ತಾರಡು ಅಜ್ಜೆ ನೆಲೆ ಹತ್ತಿನ ಗೊತ್ತು ನನಗೆ ಗೊತ್ತುಂಡು ಬಂಡೇರು ಕುತ್ತಾರಡು 7 ಕಟ್ಟೆ ಉಂಡು 240 ಪನ್ಪರ ಅಂದ್ 7 ಕಟ್ಟೆನು 240 ಪನ್ಪರ ಅಂದ್ ಪಂಚಾಯತಿ ಒಂದು ಎಲ್ಲಿಯ ಬಾಲೆ ಮೇರೆ ನಮ್ಮ ಸ್ವಾಮಿಲ್ ಪಲ್ಲಕ್ಕನೆ ತೆಟ್ಟು ಕೊಲ್ಲಿದ ಹೊಟ್ಟೆ ಕೊಲ್ಲಿದ ಒಂಜಿ ಬಾಲೆ ಇಂಜಿ ರಪ್ಪ ಬತ್ತದುಂಡತೆ ಪಟ 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 ಬಂಡ್ರೆ ಒಂದು ಅಕಲ ಸಂಸ್ಕಾರ ದಯ ಸಂಸ್ಕಾರ ಅಂದಕೆಂಡ ಅಕ್ಲು ಇಲ್ಲದಕ್ಕಲು ಕಲ್ಪದೇರಿ ಅವೇ ನಮ್ಮ ಕಲ್ಪವನಂಚಿದ್ರೆ ಬೇಲೆ ಮಲ್ಪಗಂದು ಪನ್ನೊಂದು ಬಂದು ಎಂಕ್ ಪಾತ್ರೆ ಅವಕಾಶ ಕೊರಂಚಿದೆಲ್ಲ ಮೆಗ್ಗೆ ಸಮಾನ ಏನಂಚಿದೆ ಭಾಸ್ಕರಣ್ಣಗೆ ಬೊಕ್ಕ ಅಂಚನೆ ಬಾರ್ನ ಧರ್ಮಪತ್ನಿಗೆ ಬೊಕ್ಕ ಮಾತೆರಿಲ್ಲ ಬೊಕ್ಕವರ ಕುಡವರ ಸೊಲ್ಮೆ ಸಂದೆ ಆಯ್ತು ಮಲ್ತೋದು ಪಾತ್ರೆ ಅಜ್ಜನ ಬಗೆಟ್ ಯಾನು ಗಂಟೆ ಪಾತ್ರೆ ಯಾನು ಅಂಚೆ ಹಿಡ್ದಾರ ಸುಮಾರು ಸ್ಟೇಜಿನ ಬಿಟ್ಟಪ್ಪ ಆಂಡಲ್ಲಿ ಎಂಕಲ್ ಆರು ಒಂಜಿ ಫೆವಿಕಾಲ್ ಅಂಟುದಲ್ಲಕ್ಕ ಎಂಕಲ್ ದಾದಂದೆ ಗೊತ್ತುಚ್ಚಿ 2 ದಿನಕ್ಕೆ 2 ಅರ್ಧ ಪಾತಿರಡು ಒಂಜಿ ವಾರ ಗಂಡಲ ಪಾತಿರಡು ಬೊಕ್ಕಾರ ಒಂಜಿ ಆತ ಕತೆಗಳು ಎಂಕ್ ಭಾರಿ ಇಷ್ಟ ಆಪನು ದಯಪಂಡ ಐಟ್ ಒಂಜಿ ಸತ್ತ ಉಂಡು ಆರು ಎಲ್ಲೆಲ್ಲೇ ಕತೆ ಪಂಡಿರಡಲ್ಲ ಐಟು ಇಲ್ಲೇ ಸತ್ತು ಉಂಡು ಅವಿನ ಸತ್ತೋನು ಪತ್ತೊಂದು ಬುಳೆಪೊಂದು ಪೋಯಿ ಪನ್ನೊಂದು ಎಂಕಿ ಅವಕಾಶ ಕೊರನೆಕ್ಕೆ ಬೊಕ್ಕವರ ಕೊಡೋರು ಯಾನು ಸೊಲ್ಮೀನ್ ಸಂದಾಯ್ತು ಮತ್ತೊಂದು ಬಾಲಣ್ಣ ಇರೆಗಿಲ್ಲ ಎನ್ನ ಭಾರಿ ಆತ್ಮೀಯ ಮಿತ್ರರು ಬಾಂದೊಟ್ಟದ ಕೊರ್ದಪ್ಪ ಸಾನೋಡು ಭಾರಿ ಬೆಂತಿನಾರು ಇರೆಗಿಲ್ಲ ಸೊಲ್ಮೀನ್ ಸಂದಾಯ್ತು ಮತ್ತು ಎನ್ನ 2 ಪಾತ್ರೆ ಮುಗಿಪಾಯಿ ಮಾತೆರೆಲ್ಲ ಸೊಲ್ಮೇಲ್ ಮಾಲಕರು ಬಾಲಕೃಷ್ಣ ಕಟ್ಟಿ ನಮ್ಮೊಟ್ಟಿಗೆ ಉಪಸ್ಥಿತರಿರುವರು ಇನಿ ಮಧ್ಯಾಹ್ನ ನಡತಿನಂಚಿನ ಮಹಾ ಅನ್ನ ಸಂತರ್ಪಣೆಗೆ ಮಲ್ಲ ರೀತಿಯ ಸಹಕಾರ ಕೊರನಂಚಿನ ಅರೆಗೆ ನಮ್ಮ ಮಾತಿನ ಪರದರು ಜೋರಾದ ತಾಟಿ ಪೊಟ್ಟದು ಗೌರವ ಮಲ್ಪಡೋದಕ್ಕೆ ಏನೊಂದು ಪದೇ ಪದೇ ಗಜಾನನ ಮೆಟಲ್ ವರ್ಕ್ಸ್ ನೆತ್ತ ಮಾಲಕರು ಬಾಲಕೃಷ್ಣ ಕಟ್ಟಿ ಮೇರೆ ಆತ್ಮೀಯವಾದ ಸಭೆಗೆ ಎತ್ಕೊಳೋದಕ್ಕೆ ಏನನ್ನು ಆತ್ಮೀಯರೇ ನಮ್ಮೊಂದಿಗೆ ವಿಸ್ಡಮ್ ಎಜುಕೇಷನ್
ನಮ್ಮೊಂದಿಗೆ ವಿಸ್ಡಮ್ ಎಜುಕೇಷನ್ ಮಂಗಳೂರು ಇದರ ಡಾಕ್ಟರ್ ಗುರುತೇಜ್ ಅವರು ಉಪಸ್ಥಿತರಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಸಾನ್ನಿಧ್ಯ ನಮಕ್ ಮಾತೆರೆಗ್ಲ ಗೊತ್ತುಂಡು. ಪ್ರತಿ ವರ್ಷ ಬಾರಿ ವಿಜೃಂಭಣೆಡ್ ಪದವಿನಂಗಡಿ ಗಣೇಶೋತ್ಸವ ಕಾರ್ಯಕ್ರಮ ನಡಪುಂಡು. ಈತು ವರ್ಷದ ಇತಿಹಾಸ ಡಿಜ್ಜಿ ಯಕ್ಷಗಾನ ಬಯಲಾಟ ಗಣೇಶೋತ್ಸವ ಸಮಿತಿದ ವತಿರ್ದ ಆತಿನೆಜ್ಜಿ ಆಂಡ ಈ ಸರ್ತಿ ವಿಶೇಷವಾದ ಬೆಂಕಿನಾಥೇಶ್ವರ ಯಕ್ಷಗಾನ ಬಯಲಾಟದ ಕಲರ್ದು ಒಂಜಿ ಬಾರಿ ಪೊರ್ಲುದ ಕೋಡೆದ ದಿನಟ್ ಮಹಿಮೇದ ಮಂತ್ರದೇವತೆ ಪನ್ಪಿನಂಚಿನ ಬಾರಿ ಪುರ್ಲುದ ಯಕ್ಷಗಾನ ನಡಪವನೆತ ಒಟ್ಟಿಗೆ ಸಮಿತಿ ಬೇತೆ ಸಮಿತಿಲೆ ಕೊಂಚ ಆದರ್ಶ ಆಪಿನಂಚಿನ ಮಲ್ಲ ಕೆಲಸನ ಸಂದೀಪ್ ಒಂದೆಲ್ಲರ ನೇತೃತ್ವದ ಸಮಿತಿ ಮಲ್ತದಂಡೆ ಆ ಕಾರಣಕಾರಿಗೆ ವಿಶೇಷವಾದ ಅಭಿನಂದನೆ ಪರೊಂದು ಸಾಮಾಜಿಕ ಕಾರ್ಯಕರ್ತರು ಸಂದೀಪ್ ಒಂದೆಲ್ಲ ಮೇರೆ ಆತ್ಮೀಯವಾದ ಕಾರ್ಯಕ್ರಮಗೂ ಎತ್ಕೊಂಡೊಂದಿಲ್ಲ ಭಾಸ್ಕರ್ ಬಂಗೇರ್ ಮೇರೆ ಶಾಲನು ಪದೇ ಪದೇ ಕಾರ್ಯಕ್ರಮಗೂ ಎತ್ಕೊಂಡೊಂದು ಕೇನೊಂದು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಾವು ಇದಕ್ಕೆ ಪ್ರಿಪೇರ್ ಆಗಿ ಬರಲಿಲ್ಲ. ನಾವು ಅಲ್ಲಿ ಕೂತ್ಕೊಳ್ಳೋದು ಅಂತ ಬಂದಿದ್ದು. ನಮ್ಮ ಗುರುಗಳು ಭಾಸ್ಕರ್ಜಿಯವರು ಇಲ್ಲಿ ಕರೆಸಿಬಿಟ್ರು. ಕೊರಗಜ್ಜನ ಸನ್ನಿಧಾನಕ್ಕೆ ಒಬ್ಬ ಸ್ನೇಹಿತರ ಥ್ರೂ ಬಂದಿದ್ದು ಇಲ್ಲಿಗೆ. ಇಲ್ಲಿ ಬಂದ ಮೇಲೆ ಏನೆಲ್ಲ ಆಗುಂಟು. ಒಮ್ಮೆ ಮಾತಾಡಲಿಕ್ಕೆ ಹೇಳೋದಾದರೆ ಒಂದು ದಿನ ಮಳೆಯಲ್ಲಿ ಹತ್ಕೊಂಡು ಇಲ್ಲಿ ಬಂದಿದ್ವಿ. ಒಂದು ಪರ್ಸ್ನಲ್ ಏನೋ ಒಂದು ನಮ್ಮ ತಮ್ಮನ ಮಗುವಿಗೆ ಜೀವ ಮತ್ತು ಸಾವಿನ ಮಧ್ಯದಲ್ಲಿ ಹೋರಾಡ್ತಾ ಇತ್ತು. 20 ದಿನದ ಮಗು. ಇಲ್ಲಿ ಬಂದ್ವಿ. ಇವರು ಭಾಸ್ಕರ್ಜಿಯವರು ಕೆಳಗಿಂದ ಅವರಿಗೆ ಹುಷಾರಿರಲಿಲ್ಲ. ನಮಗೆ ಚೆನ್ನಾಗಿ ನೆನ್ಪುಂಟು. ಏದುಸಿರು ಬಿಡ್ತಾ ಓಡಿ ಬಂದರು. ಎಂತ ಆಯಿತು ಅಂತೇಳಿ. ಅವತ್ತಿಂದ ಮಗು ಹಾಸ್ಪಿಟಲಲ್ಲಿ ಆಲ್ಮೋಸ್ಟ್ 4 ತಿಂಗಳಿತ್ತು. ಆ 4 ತಿಂಗಳು ಕೂಡ ಅವರು ಪ್ರತಿದಿನ ಭಾಸ್ಕರ್ಜಿಯವರು ನಮಗೆ ಫೋನ್ ಮಾಡಿ ಕೇಳೋರು, ಇವತ್ತು ಅಜ್ಜನ ಹತ್ರ ಕೇಳ್ಕೊಂಡಿದ್ದೇನೆ ನಿಮಗೋಸ್ಕರ, ಮಗುವಿಗೋಸ್ಕರ ಅಂತ. ಮಗು ಇವತ್ತು ಗಟ್ಟಿಯಾಗುಂಟು, ಹುಷಾರಾಗುಂಟು, ಇವತ್ತು ಸಾವಿನಿಂದ ಹೊರಗೆ ಬಂದುಂಟು. ಸೊ ಆ ದಿನ ನಾವು ಮರಿಲಿಕ್ಕಾಗೋದಿಲ್ಲ. ಇವರು ನಮಗೆ ಏನು ಹೇಳಿದ್ರು, ಏನು ಬೇಕಾದ್ರೂ ಮಾಡಲಿಕ್ಕೆ ತಯಾರಿದ್ದೀವಿ ನಾವು. ಇವರು ನಮಗೆ ಅವತ್ತು ಭಾಸ್ಕರ್ಜಿಯವರು ಗುರುಗಳು ಹೇಳಿದ್ರು ಏನು ಮಾಡ್ತಾಯಿದ್ದೀವಿ ಅಂಥೇಳಿ. ನಮ್ಮಿಂದ ಏನಾಗ್ತದೆ ಸಣ್ಣದು ಹೇಳಿ ಅಂತ ಕೇಳ್ಕೊಂಡ್ವಿ. ಹೇಳಿದ್ರು, ನಾವು ನಮ್ಮ ಕಡೆಯಿಂದ ಕೊಟ್ಟಿದ್ದೇವೆ. ಅದು ಅಜ್ಜ ಕೇಳ್ಕೊಂಡಿದ್ದು ಅಂತ ಹೇಳ್ತೇವೆ. ಅಜ್ಜನ ಆಶೀರ್ವಾದ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂದರೆ ಅದು ಅಜ್ಜನ ಆಶೀರ್ವಾದ, ಅವ್ರು ಕರೆಸಿರೋದು ನಮ್ಮನ್ನು. ಸೊ ನಮಗೆ ಈ ಜಾಗ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಇದಕ್ಕೆ ನಾವು ಅರ್ಹರಲ್ಲೋ ಗೊತ್ತಿಲ್ಲ, ಬಟ್ ನೀವು ಇಲ್ಲಿ ಕೂರಿಸಿದ್ದೀರಿ ಅಂದರೆ ನಾವು ಇಂಥ ದೊಡ್ಡವ್ರ ಮುಂದೆ ಧನ್ಯವಾದಗಳು ತುಂಬ. ಥ್ಯಾಂಕ್ ಯು ಎಲ್ಲರಿಗೂ. ಒಂದು ದೇವಸ್ಥಾನದ ಅರ್ಚಕರು ಯಾವತ್ತು ಮುದ್ದ ಮನಸ್ಸಲ್ಲಿ ಇರಬೇಕು ಮತ್ತು ಆ ದೇವರನ್ನು ಆ ಅರ್ಚಕರಲ್ಲಿ ಕಾಣಬೇಕಂತ. ಹಾಗಾಗಿ ಗುರುತೇಜ್ ಸರ್ ಬಂದಿರೋದು ಪತ್ತುಮುಡಿ ಎನ್ನುವುದು ನಿಮಗೆ ಹೋಟ್ಲು ಗೊತ್ತುಂಟು ಮಂಗಳೂರಲ್ಲಿ. ಅಲ್ಲಿ ದೊಡ್ಡ ಒಂದು ಆಫೀಸ್ ಇದೆ. ಮತ್ತು ವಿಶೇಷವಾಗಿ ಸಾವಿರ ಮಕ್ಕಳಿಗೆ ಅವರು ಕೂಡ ಇವಾಗ ವಿಶೇಷವಾಗಿ ಏನೊಂದು ಸೇವೆಯನ್ನು ಮಾಡಿ ಅವರು ಕೂಡ ಮಾಸ್ಟ್ರು. ನಮ್ಮ KK ಪೇಜ್ ಅವರು ಕೂಡ ಮಾಸ್ಟ್ರೇ. ಹಾಗಾಗಿ ಗುರುತೇಜ್ ಅನ್ನೋದು ಗುರುಗಳಾಗಿ ಅವರು ಇದ್ದಾರೆ. ಇವಾಗ KK ಪೇಜ್ ಅವರು ಇವಾಗ ಗುರುಗಳಾಗಿ ಹೇಗಿದ್ದಾರೆ ಹಾಗೇನೆ ಅದರೊಟ್ಟಿಗೆ ನಮ್ಮ ಸ್ವಾಮೀಜಿ ಕೂಡ ಗುರುಗಳೇ. ಹಾಗಾಗಿ ಅದಕ್ಕಿಂತ ಎಲ್ಲದಕ್ಕೆ ದೊಡ್ಡ ಗುರು ಅಲ್ಲಿ ಹಿಂದ್ಗಡೆ ಕೂತಿದ್ದಾನೆ, ಕೊರಗತನಿಯ. ಹಾಗಾಗಿ ನಾವಿಲ್ಲಿ ಭಟ್ರಕುಮೇರಲ್ಲಿ ಮಾಡಿದ್ದು ಏನಿಲ್ಲ. ಗುರುತೇಜ್ ಸರ್ ಅವರೇ, ನಿಮ್ಮ ಕುಟುಂಬದ ಮನೆಗೆ ಕೂಡ ನಾವು ಬಂದು ಪೂಜೆ ಮಾಡಿದ್ದೇವೆ, ನಿಮ್ಮ ಆಫೀಸಲ್ಲಿ ಕೂಡ ಬಂದು ಪೂಜೆ ಮಾಡಿದ್ದೇವೆ. ಹಾಗಾಗಿ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಕೂಡ ಕದ್ರಿ ನಮ್ಮ ದ್ವಾರದ ಮಲ್ಲಿಕಟ್ಟೆ ಹತ್ತಿರ ದೊಡ್ಡದೊಂದು ಚಂದದ ಮನೆ ಕಟ್ಟಿದ್ದಾರೆ, ಅಲ್ಲಿ ಕೂಡ ಪೂಜೆಗೆ ಹೋಗಿದ್ದೇವೆ. ಹಾಗಾಗಿ ಕೊನೆ ಪಕ್ಷ ಅವರ ತಮ್ಮನಿಗೆ ಒಂದು ಮಗು ವಿಶೇಷವಾಗಿ ಇಲ್ಲಿ ಒಂದು ಏನೋ ಒಂದು ಪ್ರಾರ್ಥನೆ ಇಟ್ಟಿದ್ದರು. ಆವಾಗ ಇಲ್ಲಿ ಫಸ್ಟ್ ಬಂದು ಕೇಳಿದ್ದವರು, ವರ್ಷ ಇದೇ ಸಮಯಕ್ಕೆ ನಂದೊಂದು ಕೋಲ ಬೇಕು ಭಾಸ್ಕರಣ್ಣ ಅಂತ. ಆಗ ಆಯಿತು,
ಅದು ಕಿಂಚಿತ್ತಲ್ಲಿ ನಾವೊಂದು ಎಲ್ಲ ಸೇರಿ 4 ಕುಟುಂಬ ಸೇರಿ ಒಂದು ಕೋಲ ಮಾಡೋದುಂಟು. ಮತ್ತು ಅವರು ಒಬ್ಬೊಬ್ಬರು ಮಾಡೋದು ಒಂದೊಂದು ಕೋಲ ಉಂಟು. ಅದರಲ್ಲಿ ಸಣ್ಣ ಪ್ರಮಾಣತೆಯಲ್ಲಿ ಒಂದು ಕೋಲ ಕೊಟ್ಟರು. ಅದು ವರ್ಷಂಪ್ರತಿ ನಮ್ಮ ಕುಟುಂಬ ಮಂಗಳೂರಲ್ಲಿ ಎಷ್ಟು ಕಾಲದವರೆಗೆ ಬದುಕ್ತೇವೆ ಇಡ್ತೇವೆ ಅಲ್ಲಿವರೆಗೆ ಕೊಡ್ತಾ ಬರ್ತೇವೆ. ಅದರೊಟ್ಟಿಗೆ ವಿಶೇಷವಾಗಿ ಅವರ ಗೆಳೆಯರು ನೋಡಿ ಅಲ್ಲಿ ಕೂತಿದ್ದಾರೆ, ಅವರು ಕೂಡ ಭಾಳ ಮಾತು ಕಡಿಮೆ, ಒಂಚೂರು ಎದ್ದು ನಿಂತ್ಕೊಳ್ಳಿ, ಅವರು ಕೂಡ ಆಫೀಸ್ ಮಾಡಿದ್ದಾರೆ ಅವರೊಟ್ಟಿಗೆ. ಹಾಗಾಗಿ ಇವರು ಮತ್ತು ಗಜಾನನದ ಸಾರಿ ಇವಾಗ ಅಲ್ಲಿ ಕೂತಿದ್ದಾರೆ. ಅವರು ಇಲ್ಲಿ ಕೂತ ದಿಗ್ಗಜರೆಲ್ಲ ಸೌಮ್ಯ ರೂಪದ ಸ್ವಭಾವದವರೇ. ಅವರು ಒಂದು 5 ಲಕ್ಷ ಖರ್ಚು ಮಾಡಿ ಈ ಎದುರುಗಡೆ ಅವರು ಮಾತಾಡ್ತಾರೆ. ಈಗ ನಾನು ಹೇಳೋದು, ಇಲ್ಲಿ ಟ್ರೆಸ್ ಇರುವಾಗ ಮಳೆ ಬರುವಾಗ ಇಲ್ಲಿ ಅಜ್ಜ ಇಲ್ಲಿ ಮಳೆಗೆ ಎಲ್ಲ ಒದ್ದೆ ಆಗ್ತಾ ಇದ್ದ, ಮನುಷ್ಯರೊಂದು ಹೇಗೆ ಒದ್ದೆ ಆಗ್ತಾ ಇದ್ದಾರೆ ಅದೇ ರೀತಿ ಐಕ್ಯ ಪಂಡೆ ಅರಡ ಗಜಾನನದ ನಿಕುಲ್ಡ 4 ಕಂಬ ಬಾಡ್ದು ಒಂಜಿ ಬತ್ತಿನ ಜನಕಲಿಗೆ ಒಂಜಿ ಒಣಸಿಗ ಕುಲ್ಲಿಯನ್ನ ಒಂಜಿ ವ್ಯವಸ್ಥೆ ಮಲ್ತು ಕೊರ್ಲೆ ದನಿಕುಲ ಅವು ಮಲ್ಪುಗ ಭಾಸ್ಕರನ ಅಂಡೇರು ಮಲ್ಪುಗ ಮಂಡದ ಮಲ್ಪುಗ ಅಡೆಮಟ್ಟಲ್ಲ ಮಲ್ತ ಪೋಯಿನಿ ಪೋದಿದ್ದೆ ದಾದಾತನಿಗೆ 5 ಲಕ್ಷ ಬಿಲ್ಲ ಅನ್ನಾಗ ಈರರ ಮಣಿಪಂದೆ ಕುಲ್ಲಿ ಅಜ್ಜೆಯ ಫಲ ಕೊರ್ವೆ ಎಂದಾರನ ಪಾತೆರಂಡು ಅಂಚ ಗಜಾನನದ ದನಿಯವರು ಕೂಡ ಹೇಳಿದ್ದು ಈ ಡ್ರೆಸ್ ಹಾಕ್ಕೊಂಡು ಮಾಡ್ತಾ ಹೋಗುವ, ಅದರಲ್ಲಿ ಅನ್ನ ಸಂತರ್ಪಣೆ ಆಗಲಿ, ಅದರಲ್ಲಿ ಭಕ್ತರು ಕೂತ್ಕೊಳ್ಳುವ ಹಾಗೆ ಸೌಕರ್ಯ ಮಾಡಿಕೊಟ್ಟಂಥ ಪುಣ್ಯಾತ್ಮ ಅವರು. ಇವಾಗ ನಾವು ಅದನ್ನು ತೀರಿಸಬೇಕಾದ್ರೆ ಗಂಡ ಹೆಂಡತಿ ನಾವು ತೀರಿಸಿದ್ದಲ್ಲ, ಅಜ್ಜ ತೀರಿಸಿದ್ದು. ಅದೊಂದು 2-3 ವರ್ಷ ಕಳೆಯಿತು. ಅವರು ಇಷ್ಟರೊಳಗೆ ಆ ದುಡ್ಡನ್ನು ಕೇಳಿಲ್ಲ. ನಾವಾಗಿ ಸ್ವಲ್ಪ ಕೂಡಿಟ್ಟು ಮತ್ತು ಅಜ್ಜನ ಭಂಡಾರದಿಂದ ಕೊಟ್ಟು ಈ 5 ಲಕ್ಷದ ಡ್ರೆಸ್ಸು ಪುನಃ ಇವಾಗ ನೋಡಿ ಈ ಬಾಗಿಲು ಎಷ್ಟು ಚೆಂದ ಆಗಿದೆ ಅಂತ ಹೇಳಿದರೆ, ಈಗ ಸ್ವಾಮೀಜಿಯವರು ಮತ್ತು ತುಂಬ ಜನ ಹೇಳಿದರು ಈ ಸ್ಟೀಲಿದೊಂದು ಬಾಗಿಲಲ್ಲಿ ಏನು ಪ್ಲ್ಯಾನ್ ಮಾಡಿದ್ದೀರಾ ಅಂತ, ಭಾಳ ಚೆಂದ ಆಗಿದೆ ಅಂತ. ಅದೆಲ್ಲ ಮಡಚಲಿಕ್ಕೆ ಆಗ್ತದೆ, ಈಗ ಓಪನ್ ಆಗ್ತದೆ. ಇಲ್ಲೆಲ್ಲ ದರೆ ಇತ್ತು, ಇಲ್ಲಿ ಆವಾಗ ಕೋಲ ನೋಡಲಿಕ್ಕೆ ಆಗೋದಿಲ್ಲ. ಈ ಗಜಾನನದ ದನಿಯವರು ಗಣಪತಿ ಅವರಿಗೆ ಒಳ್ಳೆಯ ಒಂದು ಪ್ರೇರಣೆ ಕೊಟ್ಟಿದ್ದಾನೆ, ಒಂದು ದೇವಸ್ಥಾನಕ್ಕೆ ಹೋಗುವಾಗ ಇದೇ ರೀತಿ ಆಗಬೇಕಂತ. ಹಾಗಾಗಿ ಅವರ ಇವಾಗ ವಿಶೇಷವಾಗಿ ಇಷ್ಟೆಲ್ಲ ಸಹಕಾರದಿಂದ ಇದೆಲ್ಲ ಆಯಿತು. ಮತ್ತು ಅನ್ನದಾನಕ್ಕೆ ಅವತ್ತೇ ಹೇಳಿದ್ದಾರೆ, ಭಾಸ್ಕರಣ್ಣ ಇವತ್ತಲ್ಲ ನಾಳೆ ಆದರೂ ನಮ್ಮ ಕುಟುಂಬ ಇಲ್ಲಿ ಬಂದು ಒಂದು ಅನ್ನದಾನದ ಸೇವೆ ಮಾಡಲಿಕ್ಕೆ ಉಂಟು. ಆವಾಗ ನಾನು ಹೇಳಿದ್ದೇನೆ, ಸರ್ ಇವಾಗ ಅನ್ನ ಸಂತರ್ಪಣೆ ಅದು ಏನಿಲ್ಲ, ಅವು ಯಾಂಗೆ ಹೊರಪೆ ಈಗ ಇರ್ದಾಲ ಚಿಂತೆ ಮಲ್ಪೊಡ್ಚಿ 7,000 ಜನ ಬತ್ತನಲ್ಲ ಭಟ್ರ ಕುಮೇರಡು ದೇವರಿಂಗ್ಲಿ ಕಡಿಮೆ ಮಲ್ತಿದ್ದೀರಿ ಇನಿತ ಅನ್ನದಾನ ಕೋಡೆ ಶುರುವಾತನು ಒಣಸು ಮೂಲು ಕೋಡೆ ಹಿಡಿದು ನನ್ನ ಎಲ್ಲೆ ಅಗೆಲ ಹಾಪುಂಡು ಅತ ಮುಟ್ಟಾಗಲ ಗಜಾನನದ ದನಿಕುಲ್ನ ಲೆಕ್ಕೊಡು, ದನಿಕುಲ್ನ ಸಹ ಪರಿವಾರದ ಲೆಕ್ಕೊಡು, ಅವ್ರನ್ನ ಸಂಸ್ಥೆದ ಲೆಕ್ಕೊಡು ಅನ್ನದಾನ ಅವೆನ್ನೊಂಜಾರು ನಿತ್ಯ ನಿರಂತರ ಮಲ್ಪೇರು ಪನ್ಪಿನ ಆಶಪ್ಪು ಎಂಗುಲು ಬಡವೇರೆರಡ ಕೇನ್ನಿ 6 ಮಲ್ಲಾರಿತ್ತೆ ಅಂಚ ಮಲ್ಲಾರು ಪನ್ಪೇರಾರು ದೇವರೇ ಮಲ್ಲಾರಂದು ಅಂಚ ಎಂಗ್ಲೆ ಗುರುಸಾರಿತ್ತೆ ಬೈದೇರು ಗುರುಸಾರ್ನಲ್ಲ ಮಲಮಲ್ಲ ಸಂಸ್ಥೆಯಲ್ಲಿ ಇತ್ತನಲ್ಲ 6 ಕಣ ನೀರು ಪಾಡ್ದು ಬುಲ್ತೇರು. ನನ್ನ ತಮ್ಮನ ಮಗುವೊಂದು ಸಾಯುವ ಪರಿಸ್ಥಿತಿಯಲ್ಲಿ ತೀರ್ಕೊಳ್ಳುವ ಪರಿಸ್ಥಿತಿಯಲ್ಲಿ ದೇವರ ಸನ್ನಿಧಾನಕ್ಕೆ ಹೋಗುವ ಪರಿಸ್ಥಿತಿಯಲ್ಲಿ ಇದೆ, ಡಾಕ್ಟ್ರುಗಳೆಲ್ಲ ಆಸೆ ಬಿಟ್ಟಿದ್ದಾರೆ ಅಂತ. ಆಗ ನಮಗೆ ಈ ಮಂತ್ರದೇವತೆ, ಈಗ ಗುರುಗಳು ಹೇಳಿದ್ದಾರೆ ನಮ್ಮದು ಮಾಸ್ಟ್ರು, ಈ ಮಂತ್ರದೇವತೆ ನಮ್ಮ ಚಾವಡಿ ಅಮ್ಮನ ಮನೆಯಲ್ಲಿದೆ, ಅವಳ ಒಂದು ಸಿದ್ಧಿ ಮಾಡಿ ಅವಳದೊಂದು ಪ್ರಾರ್ಥನೆ ತಗೊಂಡು ಈ ಕೊರಗಜ್ಜನ ಒಂದು ಅನುಗ್ರಹ ಮಾಡಿ ಆ ಮಗುವನ್ನು ಹೇಗಾದರೂ ಉಳಿಸ್ಬೇಕಂತ ನನ್ನದೊಂದು ಆಸೆ ಇತ್ತು. ಅದು ನಾವು ಉಳಿಸಿದಲ್ಲ, ಸ್ವಾಮಿಯ ಆಶೀರ್ವಾದ, ನಿಮ್ಮಂಥ ಹಿರಿಯವರ ಆಶೀರ್ವಾದ, ಅಮ್ಮನವರದೆಲ್ಲ ಆಶೀರ್ವಾದ, ಇಲ್ಲಿ ನೆರೆದಿರುವಂಥ ಇಷ್ಟೆಲ್ಲ ಅಮ್ಮನವರಿದ್ದಾರೆ, ಭಕ್ತರಿದ್ದಾರೆ, ಅವರ ಆಶೀರ್ವಾದದಿಂದ ಮಾತ್ರ ಅಲ್ಲದೆ ನಾವು ಮಾಡಲಿಕ್ಕೆ ಏನಾಗೋದಿಲ್ಲ. ನಾನು ನನ್ನ ತಾಯಿಯ ಹೊಟ್ಟೆಯಿಂದ ಬಂದಂಥ ಮಗ ಮಾತ್ರ ನಮಗೆ ಭೂತ ಕಟ್ಟಲಿಕ್ಕೆ ಗೊತ್ತುಂಟು, ಮತ್ತೇನಾದರೂ ಅಜ್ಜನಿಗೆ ಒಂದು ಪ್ರಸಾದ ಪ್ರಾರ್ಥನೆ ಮಾಡಲಿಕ್ಕೆ ಗೊತ್ತುಂಟು. ಈಗ ಹೇಳಿದ್ರು ಯಾರು ಆ ಸ್ವಾಮಿಲೇ ಬಂಡೀನಿ ಭಾಸ್ಕರಣ್ಣ ನನಗೆ ಪ್ರಾರ್ಥನೆ ಭಾರಿ ಶೋಕುಂದು ಯಾನು ಪಾತ್ರ ಮೈಕ ಕೊರ್ನಂಡ ಗಂಟೆ ಗಟ್ಟಲೆ ಪಾತೇರು ಮಾಸ್ಟರ್ ಲಂಚೇನು ವರ ಪಿರಾಡ್ದಂಗ್ಲೆ ಪನ್ಪೇರು ಒಪ್ಪ ನನ್ನ ಪಕ್ಕ ದಿವಾಯರ ಮೈಕ ಹಾಗಂತ ಹೇಳಿ ಈಗ ಅಜ್ಜನ ಕೃಪೆಯಿಂದ ಗುರುಸಾರಿದು ತಮ್ಮನ ಮಗು ಉಳಿದು ಬಂದಿದೆ ಅಂತ ಹೇಳಿದರೆ ಅದು ಅಜ್ಜ ಬದುಕಿಸಿದ್ದು. ಇಲ್ಲಿ ಎಂತೆಂಥದ್ದು ಮಲಗಿದ್ದು ಮತ್ತು ಒಂದು ಸೈಡ್ ಎಫೆಕ್ಟ್ ಆಗಿದ್ದು ಮತ್ತು ನಾಳೆ ತೀರ್ಕೊಳ್ಳೋದು ಮತ್ತು ಬೇರೆ ಬೇರೆ ಒಂದು ಗರ್ಭವತಿ ಇಲ್ಲದ್ದು ಗರ್ಭವತಿದು ಮತ್ತು ಮಕ್ಕಳಿಲ್ಲದು ಮಕ್ಕಳಾಗೋದು, ಸಂತಾನ ಭಾಗ್ಯದ್ದು ಮತ್ತು ಮದುವೆ ಆಗದವರಿಗೆ ಮದುವೆ ಆಗೋದು, ಇದೆಲ್ಲ ಕೊರಗಜ್ಜನ ದಯದಿಂದ ಆಗಿದ್ದರೆ ನಾವೇನಿಲ್ಲ. ನಾವು ಭಕ್ತಿಯಿಂದ ತಲೆಯಿಂದ ಕೆಳಗಡೆವರೆಗೆ ಒಂದು ಕೊಡ ನೀರು ಹಾಕಿ ಈ ಮಗು ಬಂದಿದೆ ಇದರದೊಂದು ಕಷ್ಟವನ್ನು ಪರಿಹಾರ ಮಾಡಿಕೊಡು ಅಂತ ಸೆರಂಗ ಹಾಕಿ ಕೇಳಬಹುದು, ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಹೇಳೋದು, ಕುತ್ತಾರಿಂದ ಇಳಿದು ವಿಶೇಷವಾಗಿ 7 ಕೊಪ್ಪದಿಂದ ಇಳಿದು ಏನೆಲ್ಲ ಮಗು ಸಾಧನೆ ಮಾಡಿದೆ ಅದಕ್ಕೆ ಕೊರಗ ತನಿಯ ಅನ್ನೋದು ಆ ಬಾಲೆ ತನಿಯ ಅಂತ ಹೆಸರಿಟ್ಟು ವಿಶೇಷವಾಗಿ ಇಂತಹ ಗುರುಸಾರಿದು ಕುಟುಂಬ ವಿಶೇಷವಾಗಿ ಇಲ್ಲಿ ಶರಣಾಗತಿಯಾಗಿ
ಅವರಲ್ಲದೆ ಮತ್ತು ಅಲ್ಲಿ ಕೂತಿದ್ದಾರೆ ನೋಡಿ ಅವರದೇ ಗೆಳೆಯ, ಅವರು ಕೂಡ ವರ್ಷಂಪ್ರತಿ ಕೂಡ ಇಲ್ಲಿ ಕೊಡ್ತಾ ಇರ್ತಾರೆ. ಅವ್ರದ್ದು ಕೂಡ ಆಫೀಸು ಭಾಳ ಚೆನ್ನಾಗಿ ನಡೀತಾ ಇದೆ. ಗುರುಸಾರಿದೆ ಆಫೀಸ್ ಇದು ಮೇಲ್ಗಡೆ. ಹಾಗಾಗಿ ಗುರುಸಾರಿದು ಇವಾಗ ಏನೆಲ್ಲ ಇದೆಲ್ಲ ಖರ್ಚು ಮಾಡಬೇಕಾದ್ರೆ ನಾನೊಂದು ಸಣ್ಣದೊಂದು ನನಗೆ ಭಯ ಆಗ್ತದೆ ದುಡ್ಡು ತಗೊಳ್ಳಿಕ್ಕೆ. ಅದಕ್ಕೆ ನಾನು ಲೀಸ್ಟ್ ಮಾಡಿದ್ದೆ ಇಂಜಿನಿಯರ್ ಹತ್ರ ಹೇಳಿ, ಕಲ್ಲಿಗೆ ಪೊಯ್ಯೆಗೆ ಸಿಮೆಂಟಿಗೆ ಇಷ್ಟಿಷ್ಟು ದುಡ್ಡು ಅಂತ. ಅವಾಗೇನು 3-3.5 ಲಕ್ಷ ರೂಪಾಯಿ ಚಿಲ್ಲರೆ ಒಟ್ಟಾಯಿತು. ಆವಾಗ ಇದನ್ನು ನಾನು ಅವರಿಗೆ ಪ್ಯಾಂಪ್ಲೆಟನ್ನು ತೋರಿಸಿದ್ದೇನೆ. ಆ ಮಗು ಹುಷಾರಾದ ನಂತರ ನನಗೇನಾದರೂ ಒಂದು ಕಲ್ಲ ವೈಗಿನ ಕೊಡಿ ಸರ್ ಅಂತ, ದೇವರಿಗೆ ಅಂತ. ಅವರು ಹೇಳಿದ್ದು ಏನು ಒಂದೇ ಮಾತು ನನಗೆ, ನನ್ನ ತಮ್ಮನ ಮಗುವನ್ನು ಉಳಿಸಿದ ಅಜ್ಜ ಒಂದು ಅರಕೆಯ ಕೋಲ ಮಗುವಿನ ಲೆಕ್ಕದಲ್ಲಿ ಮತ್ತು 3-3.5 ಲಕ್ಷ ರೂಪಾಯಿ ಇದಕ್ಕೆ ಏನು ಖರ್ಚು ವೆಚ್ಚ ಇಲ್ಲಿ ಕಾಣ್ತಾ ಉಂಟಾ ಅದನ್ನೆಲ್ಲ ನಾನೇ ಕೊಡ್ತೇನೆ ಅಂತ. ಇಂಥ ಪುಣ್ಯಾತ್ಮರು ನನಗೆ ಸಿಕ್ಕುವುದು ದೊಡ್ಡ ಭಾಗ್ಯ. ಅದು ನನಗೆ ಸಿಕ್ಕಿದ್ದಲ್ಲ, ಅಜ್ಜನೇ ಅವರನ್ನು ಕರೆಸಿ ಮಾಡಿದ್ದಲ್ಲದೆ. ಇವಾಗ ಅವರಿಗೆ ದುಡ್ಡು ಕೊಡ್ಬೋದು, ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಏನೇ ಇದ್ರು ಅಂಥದ್ದು ಮನಸ್ಸು ಮಾತ್ರ ಯಾರ ಹತ್ರ ಕೂಡ ಬರಲಿಕ್ಕೆ ಇಲ್ಲ. ಹಾಗಾಗಿ ಆ ಪುಣ್ಯಾತ್ಮ ಏನೊಂದು 10,000 ಮಕ್ಕಳಿಗೆ ಒಂದು ಅವರು ಮಾಡುವಂಥ ವೃತ್ತಿಯಿಂದ ಆ ಮಕ್ಕಳ ಆಶೀರ್ವಾದ, ಅದರೊಟ್ಟಿಗೆ ಅಜ್ಜನ ಆಶೀರ್ವಾದ, ಆ ಬದುಕಿ ಉಳಿದು ಬಂದಂಥ ಮಗುವಿನ ಒಂದು ಅನುಗ್ರಹ ಅವರ ಕುಟುಂಬಕ್ಕೆ, ಅವರ ಇನ್ನೂ ಕೂಡ ಅವಳಿಗೆ ವಿಶೇಷವಾಗಿ ಒಂದು ಮುಖಕ್ಕೆ 2 ಕಣ್ಣಿದ್ದಾಗೆ ಗಂಡು ಮಕ್ಕಳಿದ್ದಾರೆ ಆ ಪಾಪುಗಳು, ಆ ಕುಟುಂಬ ಕೂಡ ಆ ಮಕ್ಕಳು ಕೂಡ ಒಳ್ಳೆಯದಾಗ ಅವರ ಶ್ರೀಮತಿಯವರು ಅವರು ಬಂದರೆ ಕೂಡ ಅವ್ರದ್ದು ಕೂಡ ಒಳ್ಳೆ ಮನಸ್ಸು, ಒಳ್ಳೆ ಗುಣ. ಹಾಗಾಗಿ ಗುರುಸಾರಿ ಹತ್ರ ನಾನು ಹೆಚ್ಚು ಏನು ಮಾತಾಡಲಿಕ್ಕಿಲ್ಲ. ಇಷ್ಟು ಜನ ಹಿರಿಯವರಿದ್ದಾರೆ, ಅದರೊಟ್ಟಿಗೆ ಪರಮಾತ್ಮ ಹಿಂದುಗಡೆ ಕೂತ್ಕೊಂಡಿದ್ದಾನೆ. ಇನ್ನೂ ಕೂಡ ನಿಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಕಷ್ಟದಲ್ಲಿ ನೀವು ಬೇಡ್ಕೊಂಡು ಬರ್ತೀರಾ, ಖಂಡಿತವಾಗಿ ಕೊರಗತನಿಯ ಭಟ್ರಕುಮೇರ ಸಾನ್ನಿಧ್ಯದಲ್ಲಿ ಖಂಡಿತವಾಗಿ ನಿಮ್ಮನ್ನು ಒಳ್ಳೆಯದು ಮಾಡ್ತದೆ. ಈ ವರ್ಷ ಇಷ್ಟು ಬರುವ ಇನ್ನೂ ವರ್ಷಕ್ಕೆ ಎಲ್ಲ ನಿಮ್ಮ ಕಷ್ಟ ಪರಿಹಾರ ಆಗಲಿ ಅಂತ ನನಗೆ ಇಷ್ಟೇ ಹೇಳೋಕ್ಕೆ ನಾನು ಆಸೆ ಪಡ್ತಾ ಇದ್ದೇನೆ. ಗಜಾನನ ಮೆಷಿನ್ ವರ್ಕ್ಸ್ ನೆತ್ತ ಮಾಲಕರು ಬಾಲಕೃಷ್ಣ ಗಟ್ಟಿ ವಿಶೇಷವಾದ ಅರೆಗೆ ಮೈಕ ಕೊರ್ಪಿನವರು ದುಂಬು ನಮ್ಮ ಬಂಜಿದ ಬಡವನು ಕಮ್ಮಿ ಮಲ್ತಿನಂಚಿನ ಬಂಜಿದ ಬಡವನು ತೆಕ್ಕಾಯಿನಂಚಿನ ಅರೆಗೆ ವಿಶೇಷವಾದ ಸೊಲ್ಮೆಲನ್ ಸಂದಾಯಿತ ಮಲ್ತೊಂದು ರಡ್ಡು ವಿಚಾರ ಅಂತ ಇರಿಪಾದ ಕೊರಡೊಂದು ರಡ ವಿನಂತಿ ಮಲ್ತೊಂದು. ಈ ಕ್ಷೇತ್ರದ ವಿಶೇಷ ಒಂದು ಶಕ್ತಿಗೆ ಅಜ್ಜರಿಗೆ ನಮಸ್ಕಾರ ಮಂತಂದು ವೇದಿಕೆಯ ಆಸೀನರಾಯನ ಮಾತಾ ಗಣ್ಯರನ್ನು ಪಾದ ಸ್ಪರ್ಶ ಮಂತಂದು ಅಂಚನೆ ನೆರೆತಿನ ಸಭಿಕೆರಾಗಿಲ್ಲ ಅಕ್ಲಿಡಲ ಆಶೀರ್ವಾದಕ್ಕೆ ಏನೊಂದು ಎಲ್ಲೇ ಪಾತೇರ ಪ್ರಾಯಶಃ ಈ ಜಾಗೇಡು ಭಾಸ್ಕರಣ್ಣೆ ಖಾಲಿ ಒಂಜಿ ಎದುರದ ಒಂಜಿ ಡಬ್ಬಿ ದೀತೇರು ನೆಟೆ ಖಾಲಿ ಒಂಜಿ ಡಬ್ಬಿ ಆವುಡು ಪನ್ಪುನ ಒಂಜಿ ವಿಷಯಕ್ಕೆ ಎನ್ನಡೆ ಬತ್ತಿತ್ತೇರು ಇಂಕ ಆ ಡಬ್ಬಿ ಮಲ್ಪುನೊಂಜಿ ಅವಕಾಶ ಒದಗಣು ಅಂಚ ಡಬ್ಬಿ ಓಲು ದೀಪಾರ ಭಾಸ್ಕರಣ್ಣ ಈರು ಪನ್ಲೆ ಬನ್ನಾಗ ಇಂಚಿನ ಜಾಗೇಡು ದಿಯೇರುಂಡು ಬಣ್ಣೆ ಕ್ಯಾನಿಡೆ ಬರು ಅಂಚ ಆ ಬತ್ತಿನ ದಿನಡ್ದು ಇಂಚ ಇನಿಮುಟ್ಟ ಪ್ರಾಯಶಃ ಈ ಜಾಗದ ಸಾನ್ನಿಧ್ಯದ ವಿಶೇಷ ಶಕ್ತಿ ಏನನ್ನು ಒಂಜಿ ಕಾರಣಗಿಡೆ ಲೆಪ್ಪುಂಡು ಓವಣ ವಿಶೇಷವಾದ ಕೆಲಸವನ್ನು ಪ್ರೇರಣೆ ಕೊರ್ಕೊಂಡು ಆ ಪ್ರೇರಣೆ ಕೊರೋನಾ ಪ್ರಕಾರ ಇಂಕುಲು ಕೆಲಸ ಮಲ್ತು ಒಂದು ಪೋಂದಿಲ್ಲ ಐಟಿ ಎನ್ನ ಆವಡು ಎನ್ನ ವೈಯಕ್ತಿಕ ಜೀವನಡ ಆವಡು ಮತ್ತು ಎನ್ನ ಒವ್ವೇ ವಿಚಾರಡು ಎನ್ನ ಪನ್ಪನೆಂಡ ವಿಚಾರ ಇಜ್ಜಿ ಆ ಒಂಜಿ ಶಕ್ತಿ ಪ್ರೇರಣೆ ಹಿಂಗೆ ಕೊರೊಂದುಂಡು ಏನು ಮಲ್ತೊಂದಿಲ್ಲ ಎನ್ನ ಪಾಲ್ದ ಕರ್ತವ್ಯನ ಏನು ಮಲ್ತೊಂದಿಲ್ಲ ಪಂಡದೆ ಆ ಮಲ್ಪನ ಕರ್ತವ್ಯ ಈ ಕ್ಷೇತ್ರಗೆ ಎಂಚ ಬೋಡು ಅವೇ ರೀತಿಯನ್ನು ಕೊರೊಂದು ಪೋಂದಿಲ್ಲ ಎಂಚ ಅದು ಪುನಗೊಂದು ಯಾನು ಮಲ್ತೆ ಪನ್ಪನೆಡ್ಲ ಜಾಸ್ತಿ ಆರು ಮಲ್ಪ ಒಂದುಲ್ಲೇರು ನಾನು ಮಲ್ತು ಒಂದು ಪೋಂದಿಲ್ಲ ನಾನೊಂಜಿ ರಾತ್ರಿ ದಾದಾರಿ ಕೇಳಿರಲ್ಲ ಮಲ್ತು ಒಂದು ಪೋಪನ ಆತು ಅಂಚೆ ಈ ಒಂಜಿ ಅವಕಾಶ ಕೊರ್ನ ಎನ್ನ ಎಲ್ಲ ಸಾನ್ನಿಧ್ಯ ಶಕ್ತಿಗಳ ಅಂಚೆ ಸಾನ್ನಿಧ್ಯ ಯಜಮಾನ ಭಾಸ್ಕರಣ್ಣಗಲ ಎನ್ನ ವೈಯಕ್ತಿಕ ಒಂಜಿ ಧನ್ಯವಾದನ ಸಂಬಂಧ ಬಂದಲ್ಲದ ಅಜ್ಜರ್ನ ಕಾರ್ಯಕ್ಕೆ ಒಂಜಿ ನಟ್ಟದು ಎನ್ನ ಎಲ್ಲೇ ಭಾಷಣ ಮುಗಿತು ಒಂದು ಕ್ಷೇತ್ರದ ಈ ಸಭಾಂಗಣ ಮುಂಚಿನ ನಮ್ಮ ಸ್ವಾಮೀಜಿಗೆ ವಂದನೆ ಮಲ್ತಂದು ಅಂಚನೆ ವೇದಿಕೆ ಎಡೆಪ್ಪನಂಚಿನ ಪೂರ ನಮ್ಮ ಪ್ರಮುಖರ ನಕ್ಳಿಗೆ ವಂದನೆ ಮಲ್ತೊಂದು ಎದುರುಡಿತ್ತಿನ ಮಾತೆರೆಗಳ ವಂದನೆ ಮಲ್ತೊಂದು ಇನಿ ಎಂಕುಲು ಮೂಲೆ ಪುಟದ ಬಲತ್ತಿನಕ್ಕಲು ನಮ್ಮ ಭಾಸ್ಕರಣ್ಣೆ ಎಲ್ಲ ಒಟ್ಟಿಗೆ ಕಲ್ತೊಂದಿತ್ತಿನಕ್ಕಲು ಅಂಚ ಇನಿ ಆರೆ ನಮ್ಮಂಜಿ ಈ ನೆಕ್ ಕ್ಷೇತ್ರಗೂ ಬರ್ರೆ ಬಂಡೇರಿ ಎಂಕುಲು ಈ ಮೆಟ್ ಬರೋದಿಲ್ಲ ಅಂಟಲ್ಲ ಬರ್ರೆ ಬಂಡೇರಿ ಆರೆ ಎಂಕುಲ ಮಿತ್ತಂಜಿ ಅಭಿಮಾನದ ಇದು ಲೇದೇರಿ ಐಕೆ ಯಾನು ಸುರತ್ತಾದ ಅರಿಗೆ ಮಲ್ಲ ಮೆದ್ದ ಪ್ರಣಾಮನು ಸಲ್ಲಿಸಾದು ಎಂಕೊಂಜಿ ಇನಿ ಅವಕಾಶ ಕೊರಿಯರು ಮುಲ್ಪ ಬರ್ತದೆ ಅಂಚನೆ ಸ್ವಾಮಿ ಕೊರಗತನಿಯನ ಆಶೀರ್ವಾದನ ಬೇಡೊಂದು ಎನ್ನ ಈ ಪಾತ್ರನ್ನು ಮುಗಿಪೆ. ನಮ್ಮ ವೇದಿಕೆ ಉಪನಂಚಿನ ಗಣ್ಯರಿಗೆ ಕೆಲವಾರು ಗಣ್ಯರಿಗೆ ನಮ್ಮ ಇತ್ತೇನೆ ಪ್ರಸಾದ ವಿತರಣೆ ಮಲ್ತದ ಬಾಕಿ ದಕ್ಲೆಗೆ ಸಾನ್ನಿಧ್ಯಡೆ ಭಾಸ್ಕರ್ ಬಂಗೇರು ಪ್ರಸಾದ ವಿತರಣೆ ಮಲ್ಪೇರು. ನಿಜವಾದ ಇನ್ನು ಕಾರ್ಯಕ್ರಮದ ನಿರೂಪಕರು ಕೆ ಪೇಜವರು ಆರು ಇಲ್ಲಾರ್ದು ಬನ್ನಾಗ ಚೂರು ತಡಾಯಿನಿಟ್ಟು ಮೈಕ್ ಹೆಂಗೆ ತಿಕ್ಕಂಡು
ಅಂಚಾದ ಅರೆಗೆ ಎನ್ನ ವೈಯಕ್ತಿಕ ವಿಚಾರಡು ಅರೆಗೆ ಸೊಲ್ಮೇಲೆ ಸಂದೈತ ಮಲ್ತೊಂದು ವಿಶೇಷವಾದ ನಮಕ್ ಕೊರಗತನಿಯ ಅಂದತ್ತು ಪೇಜವರ್ರೆ ಮಾತ ದೈವದೆಲ್ಲ ಬಗ್ಗೆ ಎಲ್ಲ ಜನಕ್ಲೆಗೆ ಅಭಿಪ್ರಾಯಲು ಬೇತೆ ಬೇತೆನೇ ಉಂಡು. ಮೂಲ ನಂಬಿಕೆ ಏರೆಗ್ಲ ಗೊತ್ತುಜ್ಜಿ ಮಾತೆರ್ಲ ಪೋಪಿನ ದೈವಗ ಕೈ ಮುಗಿನು ಕೋರ್ದ ಕಜಿಡುನ್ ಪಿಂಚಿಪ್ಪುನು ಅಡೆಗೆ ಸೀಮಿತ ಆದ ಪೋತ ಇಟ್ಲ ವಿಶೇಷವಾದ ಕೊರಗಜ್ಜನ ಬಗ್ಗೆ ನಮಕ್ ದಾದಪುರ ತಿರಿಯೋಡು ಪನ್ಪಿನ ಬಾರಿ ಸವಿಸ್ತಾರವಾದ ತಿರಿಪದ ಕೊಡ್ದು ಜನಪದ ವಿದ್ವಾಂಸರ ಬಾರಿ ಮಲ್ಲ ಕೆಲಸನ ಮಲ್ದೇರು ಕೆ ಪೇಜವರ ಅರೆಗೆ ನಮ್ಮ ಮಾತಿನಲ್ಲಿ ಪರವಾದ ಆತ್ಮೀಯವಾದ ಸೊಲ್ಮೇಲೆ ಸಂದೈತ ಮಲ್ಪೋ ಬಾಲಕೃಷ್ಣ ಗಟ್ಟಿ ಮೆರೆಗ್ಲ ಅರ್ನ ಸೇವೆದಾದ ಅಂದ ಭಾಸ್ಕರನ್ ಇತ್ತೇನೆ ಪಂಡೇರರಿಗೆ ವಿಶೇಷವಾದ ಸೊಲ್ಮೇಲೆ ಸಂದೈತ ಮಲ್ತಂದುಲ್ಲ ಅಂಚೆನೆ ಡಾಕ್ಟರ್ ಗುರುತೇಜ ನಿಮ್ಮ ಸೇವೆ ನಿತ್ಯ ನಿರಂತರವಾಗಿ ಕ್ಷೇತ್ರಕ್ಕೆ ಇರಲಿ, ನಿಮಗೆ ಕೊರಗತನಿಯ ದೈವದ ಸಂಪೂರ್ಣ ಅನುಗ್ರಹ ಸಿಗುವಂತಾಗಲಿ ಅನ್ನೋ ಪ್ರಾರ್ಥನೆ ಮಾಡ್ತಾ ತಮಗೆ ಆತ್ಮೀಯವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮೊಟ್ಟಿಗೆ ಸಂದೀಪ್ ಬೋಂದೆಲ್ಲರು ಒವೇ ಕಾರ್ಯಕ್ರಮಗಳ ಪಂಡಂಡ ಆ ಸಮಯಕ್ಕೆ ಸರಿಯಾದ ಬರ್ತದೆ ಆ ಕಾರ್ಯಕ್ರಮ ಪುರ್ಲು ಮಲ್ತು ಕೊರಪೇರು ಇನ್ನಿಲ್ಲ ಸರಿಯಾದ ಸಮಯಕ್ಕೆ ಬತ್ತು ಈ ಕಾರ್ಯಕ್ರಮದ ಪಾಲ್ಪಡೆಯೊಂದು ಈ ಕಾರ್ಯಕ್ರಮ ಪುರ್ಲು ಮಲ್ತು ಸಂದೀಪ್ ಬೋಂದೆಲ್ ಮೆರೆಗ್ಲ ನಮ್ಮ ಮಾತಿನಲ್ಲಿ ಪಾರದ ಆತ್ಮೀಯ ಸೊಲ್ಮೇಲೆ ಸಂದೈತ ಮಲ್ತಂದಲ್ಲ. ಮಾಣೂರು ಕ್ಷೇತ್ರದ ಸುಬ್ರಹ್ಮಣ್ಯ ಕ್ಷೇತ್ರದ ಮಾಜಿ ಆಡಳಿತ ಮುಕ್ತೇಸರರು ಶ್ರೀಮತಿ ವೀಣಾ ನಮ್ಮೊಟ್ಟಿಗೆ ಅರೆಲ್ಲ ಆತ್ಮೀಯವಾದ ಸೊಲ್ಮೇಲೆ ಸಂದೈತ ಮಲ್ತಂದಲ್ಲ. ನಮ್ಮ ಈಗ ಮಾತ ಕಾರ್ಯಕ್ರಮದ ಪ್ರೇರಕ ಶಕ್ತಿ ಇರಂದುಕೆಂಡ ಭಾಸ್ಕರ್ ಬಂಗೇರು ಅಂಡ ಅರೆಗ ಪ್ರೇರಕ ಶಕ್ತಿ ಇರಂದುಕೆಂಡ ಅವ್ರನ್ನ ಮಾತೃಶ್ರೀ ವಿಮಲ ಅವ್ರನ್ನ ಮಾರ್ಗದರ್ಶನ ನೋಡಿ ಇನ್ನಿಲ್ಲ ಭಾಸ್ಕರನ್ನ ಎತ್ತು ಮಲ್ಲ ಜನ ಅಂಡಲ್ಲ ಅಮ್ಮನ ಎದುರುದು ಇದು ಕಾರ್ಯಕ್ರಮ ನಾವು ಪ್ರತಿ ಒಂಜಿ ಕಾರ್ಯಕ್ರಮ ಅಲ್ಲ ಇಟ್ಲ ವಿಶೇಷವಾದ ಇನ್ನಿಲ್ಲ ಅರೇನು ಎದುರು ಕುಲ್ಲಾದು ಅರ್ನ ಮುಖಾಂತರ ಕಾರ್ಯಕ್ರಮ ಮಲ್ತಂದುಲ್ಲೇರು ಅಮ್ಮ ಇರೆಗ್ಲ ನಮ್ಮ ಮಾತಿನಲ್ಲಿ ಬರೋದು ಆತ್ಮೀಯವಾದ ಈ ಕಾರ್ಯಕ್ರಮ ಸೊಲ್ಮೇಲೆ ಸಂದಾಯಿತ ಮಲ್ತಂದುಲ್ಲ. ಈ ಕ್ಷೇತ್ರದ ಕಾರಣಿಕದ ಬಗ್ಗೆ ಬೊಕ್ಕ ಬೇತೆ ಬೇತೆ ಈ ಕ್ಷೇತ್ರ ಬೆಳಗೊಡುಂದಾಂಡ ಏರೇರು ದಾದದ ಕೊಡುಗೆ ಬಾರಿ ಸವಿಸ್ತಾರವಾದ ನಮಗೆ ತಿರುಪತಿ ಕೊರ್ನಂಚಿನ ನಮ್ಮ ಕ್ಷೇತ್ರದ ಯಜಮಾನರು ಪ್ರಖ್ಯಾತ ದೈವನರ್ತಕರ್ಲಾದ ಪುನಂಚಿನ ಭಾಸ್ಕರ್ ಬಂಗೇರ ಮೆರೆಗ್ಲ ನಮ್ಮ ಮಾತಿನ ಬರೋದು ಆತ್ಮೀಯವಾದ ಸೊಲ್ಮೇಲೆ ಸಂದೈತ ಮಲ್ತಂದುಲ್ಲ. ಮುಲ್ಪ ತೆರೆತ್ತ ಮರೆಟ್ ಅಕ್ಕಲು ಎದುರು ತೋಜ್ಜೀರು ಪಿರೌಡು ಕೆಲಸ ಮಲ್ತಂದುಪ್ಪೀರು ಅಂಚಿನ ಬೇತೆ ಬೇತೆ ಕೆಲಸಡು ನಿರತರಾದ ಪುನಂಚಿನ ಮಾತ ಸೇವಾಕರ್ತಿರಿಗೆ ನಮ್ಮ ಆತ್ಮೀಯವಾದ ಸೊಲ್ಮೇಲೆ ಸಂದೈತ ಮಲ್ತಂದುಲ್ಲ. ಆತ್ಮೀಯರೇ ಅಂಚನೆ ಅಲ್ಪ ಬೇತೆ ಬೇತೆ ಕೌಂಟರ್ದ ಸೇವೆ ಆದಪ್ಪು ಆತನ ಸೌಂಡ್ ಸಿಸ್ಟಮ್ದ ಸೇವೆ ಆದಪ್ಪು ಇಂಚ ಬೇತೆ ಬೇತೆ ಸೇವೆಡ್ಲ ತೊಡಗಿಸಿದಂಚೆ ಮಾತ ಬಂಧುಲೆಗ್ಲ ವಿಶೇಷವಾದ ಸೊಲ್ಮೇಲೆ ಸಂದೈತ ಮಲ್ತೊಂದು ನಮ್ಮ ಫೋಟೋಗ್ರಾಫರ್ ಆದಪ್ಪು ಅತಂಡ ಬೇತೆ ನಮ್ಮ ಕುಡ್ಲ ಚಾನಲ್ದ ಛಾಯಾಗ್ರಾಹಕರಾದಪ್ಪು ಅತಂಡ ಬೇತೆ ಬೇತೆ ಚಾನಲ್ದ ಕುಲಟಿ ಉಪಸ್ಥಿತರಲ್ಲಿ ನಿಕ್ಲೇಗ್ಲ ಆತ್ಮೀಯವಾದ ಸೊಲ್ಮೇಲೆ ಸಂದಾಯಿತ ಮಲ್ತೊಂದು ಈ ಕಾರ್ಯಕ್ರಮವನ್ನು ಬಾರಿ ಪುರ್ಲಾಪಿನಲ್ಪ ಬಾರಿ ತಾಳ್ಮೆಡಿಟಿದ ಕಾರ್ಯಕ್ರಮ ತೂಪಿನಂಚಿನ ಮಾತ ಬಂಧುಲೆಗ್ಲ ವಿಶೇಷವಾದ ಸೊಲ್ಮೇಲೆ ಸಂದಾಯಿತ ಮಲ್ತೊಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಬಾರಿ ಓಡಾಟ ಮಲ್ತಿನಂಚಿನ ಭಾಸ್ಕರ್ ಬಂಗೇರ ಧರ್ಮಪತ್ನಿ ಶ್ರೀಮತಿ ವಿಜಯ ಭಾಸ್ಕರ್ ಮೆರೆಗ್ಲ ಅಂಚನೆ ವೀಣಾ ಬಕ ಪ್ರೇಮ್ ಅಂಚನೆ ಬೇತೆ ಬೇತೆ ಕಾರ್ಯಕರ್ತರಿ ಕಾರ್ಯಕ್ರಮದ ಯಶಸ್ಸು ಕೆಲಸ ಮಲ್ತೊಂದುಲ್ಲೇರು ನಿಕ್ಲೆ ಮಾತ್ರೆಗಳ ಆತ್ಮೀಯವಾದ ಸೊಲ್ಮೇಲೆ ಸಂದೈತ ಮಲ್ತೊಂದು ಈ ಕಾರ್ಯಕ್ರಮಗೂ ಮುಗಿತಲದ ಚುಕ್ಕಿಂದಿ ಒಂದುಲ್ಲ ನನ್ನ ಕೆಲವೇ ಪುರ್ತುಡು ಸ್ವಾಮಿ ಕೊರಗತನಿಯನ ಪುರ್ಲುದ ಕೋಲ ನಡಪೆರಂಡು ಈ ಕೋಲಲ್ಲ ನಿಕುಲು ಮಾತಿರ ನಮ್ಮೊಟ್ಟಿಗೆ ತೂದು ಕೊರಗತನಿಯನ ಅನುಗ್ರಹಕ್ಕೆ ಪಾತ್ರ ಹೊಡೊಂದು ವಿನಮ್ರವಾದ ಪ್ರಾರ್ಥನೆ ಮಲ್ತೊಂದು ಈ ಕಾರ್ಯಕ್ರಮಗೂ ಮುಗಿತಲದ ಚುಕ್ಕಿಂದಿ ಒಂದುಲ್ಲ ಸೊಲ್ಮೇಲೆ.